ಹ್ಮ್ ಕನ್ನಡ നമസ്തേ നമസ്തേ വായിസ് കേൾക്കുന്നുണ്ടാ പുറകെ പള്ളന്മാരുടെ വായിസ് കേൾക്കുന്നുണ്ടാ കണ്ണൂരി ഉണ്ടെന്ന കണ്ണൂരിണ്ടു കണ്ണൂരിണ്ടു ഇതായിടും ನೆಟ್ಟಿಗೆ ಎನ್ನ ತಮ್ಮಪ್ಪೆ ನಾನು ನಮಸ್ತೆ ವನಸಾಂಡ ಮೂರ್ತಿ ವನಸಾಂಡ ವನಸು ಕಣ್ಣು 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 ബ്രേക്ക് ആവുന്നുണ്ടോ വായിസ് വനസാണ ಅಂದು ಕಣ್ಣು ಕಿರುಮುನೆನ್ನ ಸಂತೆ ಹಾಯ್ ಹಾಯ್ ಒಲ್ಲೇರು ಮಾತಾ ಅಂದ ಬ್ರೇಕಪ್ ನಂದ ಬ್ರೇಕಪ್ ನಂದ ಗೊತ್ತಿಜ್ಜಿ ಕಣ್ಣೂರಿ ಅಂದಿ ಅಂದೇ ഇനി മാച്ച് ഇജ്ജ ഇല്ലേക്ക് മാച്ച് പൂജാരാ മാച്ച് ഇജ്ജ ಚೆನ್ನ ಬಾರಿ ಕಮ್ಮಿ ಇಲ್ಲ ಓಡಿ ಹೋಗ್ತೀರಿ ಮಾತ ಎಲ್ಲ ಮಾನಿಟೈಸ್ ಮಂಪರೆ ಕುರುಡು ಎಲ್ಲ ಹಾಯ್ ಶೋಭಾ ಹಾಯ್ ಹಾಯ್ ಇತ್ತೆ ನೋಟಿಫಿಕೇಶನ್ ಬರ್ತೀನ ಲೇಟ್ ಆಂಡ ವನಸ್ ಇಚ್ಚಿ ಮ್ಯಾಚ್ ಒಂದುಲ್ಲ
मॅच तोंडाला काईट मोबाईल बतवले ते बकदाने बाकी दाखले बर्रेग एन्न दाद रातनी ಚಾನಲ್ ದಾದನ ಮನಸರಿತ್ತಾನ ದಾದ ಕಜಿಪು ಅವ ಎಂಕ್ ಮಶ್ರೂಮ್ ನಂಗ್ ಮೀನು ಫ್ರೈ ಸಾರು ದೇವರೇ ಎಂಕ್ ಮಶ್ರೂಮ್ ಬಟಾಟೆಲ್ಲ ಮಶ್ರೂಮ್ಲ ತೂಕ ಬಂದು ಟ್ರೈ ಮಂತೆ ಲಾಯ್ಕನ್ ಗೇಮ್ ದಿಲೆ ಒಂತೆ ಬರ್ವೀರ ಹಾ ತೂಕ ಹಾ ಆಮೇ ಜಾಸ್ತಿ ಬೈದಿನಿ ಗೇಮ್ ಪುರ ಇತ್ತೆ ಜಸ್ಟ್ ವೀಟ್ ಜನ ಸನ ದೆಪ್ಪುಗ ಕಾಸ್ಕೋಡ್ನ ಬರೋಡವ ಆ್ಯಡ್ ಅಕೌಂಟ್ ಲೆವೆಲ್ 9 ಜನ ಮನ್ನೆಟಾಗೆ ಅವು ಅವು ಉಂದಿಯಾ ಇಂದೆತ್ತ ಕೋಡೆದ ಬಾಕಿ ಉಂಡತ ಕಾದಂದೆ ಅರ್ಥ ಆಪುಜೆ ಇಂಕ್ ಕಾದಂದೆ ಅರ್ಥ ಆಪುಜತ ವೇಸ್ಟ್ ಆಪುಜಿಯ ಯಾನು ಯಕ್ಷಗಾನ ಪೋಪೆ ಬಾಯ್ ಪೋಲೆ ಪೋಲೆ ಯಕ್ಷಗಾನಗೆ ಈ ಎಸ್ ಟಿ ಉಂಡವು ಎಸ್ ವಿ ಇ ಟಿ ಅವಳ ಆತನು ಅವಳ ಆತನು ಅವ ಆತನು ಬ್ಯಾತೆಜ್ಜಿ ಡಬ್ಲ್ಯೂ ಸ್ಟಾರ್ಟಿಂಗ್ ಅವಡು ಆಪುಜಿಯ ಆನ್ಸರ್ ದಾದಂದು ಗೊತ್ತ ಒಂದಿಜ್ಜಿ ಅವು ಸರಿಜ್ಜಿ ಅವು ಕಮ್ಮಾಯ್ದ ಬೇತೆ ತೂಕ ನೆಟ್ ಗೇಮ್ ಅವುಂದುಂಡಿಯಾ ಫುಜಿಲ್ ಬಂದುಂಡು ದಾದ ಪುಜಿಲ ಹೆಂಗೆ ಅರ್ಥ ಆಪ್ಜ ಗೇಮ್ ಒಂದು ದಾದ ಗೆಸ್ ದೇರ್ ಆನ್ಸರ್ ದಾದ ಗೇಮು ಸರಿ ಇಜ್ಜವು ಮಂಡೆ ಸರಿ ಇಜ್ಜಾಯ್ತ ಕುಡಿஞ்சு ತೂಪೇನೆ ಗೊತ್ತಿಜ್ಜಿ ಅವಳ ಸರಿ ಇಜ್ಜಿ ಪೂಲ ಸರಿ ಇಜ್ಜಿ
ಸೈಯಡವು ಹೆಂಗೇಮೆ ಬರ್ಚವು ಸುನಿ ಸುನೀಲು ಯಾರ ಗೇಮ್ ಉದರ್ ಮಸ್ತ್ ಲಾಂಗ್ ಉಂಡು ಹಾಯ್ ಚೆಕ್ ತುಕ ಮೋನಿ ಮೋನಾವಡ್ ಕೈಟೆಡ್ಡೆ ಪಾಡುಗ ಬೇತೆ ಪಾಡುವೆನ್ ತಾಪುಜಿ ಬಗ್ಗೆ ಇಂಚಲ್ಲೇರು ಮಾತಾ ಹಾಯ್ ಎನ್ನ ವಾಯ್ಸ್ಗೆ ಏನೊಂದುಂಡಾ ವಾಯ್ಸ್ಗೆ ಏನೊಂದುಂಡಾ ಬೊಕೊಂಡ್ಪರ್ ಕೀನುಡು ಇತ್ತೆ ವಾಯ್ಸ್ ಕೀನುಡು ಕಟ್ುಂಡ ಕೋಡೆ ಪೂರ ಟಿವಿ ಇತ್ತನ ಮೆಲ್ಲ ಪಾತೆರ್ರೆ ಅಕ್ಲಿ ಕೀನು ಜೊತೆ ಅವಿಕ್ ಮೌನ ಆಕುಲು ಮಾತ ಓಲಿ ನಾನೆಲ್ಲ ಮುಟ್ಟುದು ಜನ ನೋಟಿಫಿಕೇಶನ್ ಅಂದವೆ ನೋಟಿಫಿಕೇಶನ್ ಮುಟ್ಟುದು ಜಾ ನನ್ನಲ್ಲ ನನ್ನಲ್ಲ ಬೈಜೇರ್ ಹೆಚ್ಚು ಶೆಕೆ ಆತ ಶೋಭಾ ಭಾರಿ ಶೆಕೆಯ ಇವತ್ತು ಬಾ ಓ ಬತ್ತೇರು ಹಾಯ್ ನನ್ನಕ್ಕ ಹಾಯ್ ನಮಸ್ತೆ ಇತ್ತೆ ಕೇಳಿನಿ ಮಾತ್ರ ಷಡ್ಜಟ್ಟಿದಾನೆ ಬೇಜರ್ ಮಾತ ಓಲ್ಲೇರ್ ಪಂಡದು ಬಾರಿ ಅಪೂರ್ಪ ಯಾನ್ ದಿನೋಲುಲ್ಲೆ ಯಾನ ದಿನೋಲ ಬರ್ಪೆ ಆಂಡ ಎನ್ನ ಚಾನಲ್ನ್ ರನ್ ಮಂತೊಂದಿಜ್ಜೆರ್ ಎಂಕ್ ಮೆಸೇಜ್ ಬರೋದುಂಡು ಗೊತ್ತಿಜ್ಜಿ ದಾದ ಪಂಡದು ಯಾನ್ ಕೆಲವು ಜನನು ರಿಪೋರ್ಟ್ ಮಂತಿತ್ತೆ ದಾದನ ಒಂಜಿ ಸ್ಕ್ಯಾಮ್ ಪಂಡದು ಅವೆ ಇನ್ನು ತನಿಖೆ ಮಂತೊಂದಿತ್ತೆರ್ ಅಕುಲು ಅಂಚ ಎಂಕ್ ಮೆಸೇಜ್ ಪಾಡೊಂದುಲ್ಲೆರ್ ಎಂಕ್ಲ ಚಾನಲ್ ತೂಪ ದಾದಾತ ನಂಚನಕ್ಲೆನ ಎಂಕುಲು ಪಂಡ ಬಂದ್ ಮನ್ಪು ಆ ಚಾನಲ್ ಬರ್ಪುನೇನ್ ಪಂಡದ ಎಂಕ್ ಬೇತೆನೆ ಮೆಸೇಜ್ ಬೈದುಂಡು ಅಂಚ ಎಲ್ಲೆಗೂ ಮೊನಿಟೈಸ್ ಪೂಪುಂಡು ಎನ್ನ ಚಾನಲ್ ಮೊನಿಟೈಸ್ ಪೋನಾಗ ವೀಡಿಯೋ ಪಾಡೊಲ್ಯ ಬಲ್ಯ ಬಂದು ಗೊತ್ತಿಜ್ಜಿ ಎಂಕ್ ಏನಂದ್ ಗೊತ್ತಾವೊಂದಿಜ್ಜಿ ಶೋಭಕ್ಕ ಕೂ ಹರ್ಷ ಕೂ 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 ಆಂಡ ಅಮ್ಮನಿದ್ರೆ ಕಣ್ಣುಗೂರು ನಮ್ಮ ಅಮ್ಮ ಕಣ್ಣುಗೂರುನು ಐಪಿಎಲ್ ಸುರು ಅತೆ ಅಂಚ ಬಾರಿ ಬರ್ರೆ ಆಪುಜಿ ಓ ಅಂಚ ಐಪಿಎಲ್ ಮ್ಯಾಚ್ ಒಂಜಿ ತಿಂಗಳು ಫುಲ್ ಉಂಡು ಮ್ಯಾಚ್ ಹಾಯ್ ಮ್ಯಾಮ್ ಜಗದೀಶ್ ಜಗ್ಗು ಹಾಯ್ ಶೋಭಕ್ಕ ಬಂಗುಡೆ ಮೀನು ಫ್ರೈ ಮೀನು ಕಜ್ಜಿ ಪೋಂಡ ಎಂಚ ಉಳ್ಳರು ಯಾನ್ ಸೌಖ್ಯ ಉಳ್ಳೆ ಮಸ್ತ್ ಹುಷಾರ್ ಉಳ್ಳೆ ಎನ್ನ ಚಾನೆಲ್ ದೀತೆರಕ್ಲ ಅಂಚೆನೆ ದಾದನ ಗೊತ್ತಿಜ್ಜಿ ಎಂಕ್ ಅವೇಕ್ ಒನ್ನೆ ಇಜ್ಜಿ ದಾದೆ ಕಜ್ಜಿಪ್ಪು ಮಶ್ರೂಮ್ ಅಯೇ ಪತ್ತೆರ್ನಗ ರಿಪ್ಲೇ ಕೊರ್ಪುಜೆರ್ ಯಕ್ಷಿತ್ ರೀಪ್ಲೇ ಕೊರ್ನತ ಆಯೆ ಮ್ಯಾಚ್ ಈಗ ಕ್ರಿಕೆಟ್ ಐಪಿಎಲ್ ಸುರತ ಅಂಚ ಬರ್ರೆ ಆಪುಜಿ ಪನ್ನೆಗ್ ಆನ್ಸರ್ ಕೊರಿಯನ್ ಪಂಡ ಅಯೇನ ಬಾತಿರ್ನತ ಒಂಜತ್ ಮೇ ಮುಟ್ಟ ಉಂಡು ಒಬ್ಬ ದೇವರ ಆ ಮನ್ ತಿನ್ಪಲ್ ಓಕೆ ಸೊಬಕ್ಕ ಡನ್ ಥ್ಯಾಂಕ್ ಯು ಈರು ಏಪಲ ಖುಷಿ ಟು ಕೊಡ್ಮೇನ್ ಅತೆ ಕೆಲವು ಜನಕ್ಕೂ ಖುಷಿ ಟುಪ್ಪರೆ ಬಿಡ್ಪುಜಿ ಇರೋದು ದಾದ ಮಲ್ಪೊಂದು ಶೋಭಕ್ಕ ಹಾಯ್ ಒನ್ನಸಾಂಡಿ ಸೋಭಕ್ಕ ಮೌನ ಬಂದಿಲ್ಲ ಹರ್ಷ ದಾಯೆ ವೆಜ್ ಎಂಕ್ಲೆಗ್ ಕೋಡೆ ಕೊಕ್ಕ ಇನಿ ಬೊಕ್ಕ ಇತ್ತೆ ತೋಜುಂಡು ಆಯ್ ಓ ಅಂದ ಈ ಅವೆನ್ಕೆ ಇನ್ನ ಯಾನ್ ದಾದ ಪಂಡದು ಮೌನ ಬಂದಿಲ್ಲ ಮೌನ ಮನೇಲಿ ಇರ್ಬೇಕು ಈಗ ಬರ್ಬೋದು ಸ್ವಲ್ಪ ನೋಟಿಫಿಕೇಶನ್ಸ್ ಊಟ ಮಾಡ್ತಲ್ಲ ಅಂತ ಕಾಣ್ತದೆ ನಾನೇ ಊಟ ಮಾಡ್ಲಿಲ್ಲ ಸೋಬಕ್ಕ ಬಾರಿ ಅಪೂರ್ಪ ಸುದ್ದಿ ಇಜ್ಜಿತ್ತೆ ಅಂದ ಅಂದ ಸುದ್ದಿ ಇಜ್ಜಿತ್ತೆ ಅಲ್ಲ ಡೈಲಿ ಎನ್ನಲ್ಲ ಒಂಜಿ ದಿನ ಮಿಸ್ ಮಂತೊಂದು ಪೂಜಾರ್ ಮ್ಯಾಮ್ ಇಲ್ಲಡು ಮಾತೆಲ್ಲ ಸೌಖ್ಯನೇ ಮಾತೆರ್ಲ ಸೌಖ್ಯ ಖುಷಿಟುಲ್ಲೆ ಹುಷಾರುಲ್ಲೆ ದಾಲ ತೊಂದರೆ ಇಜ್ಜಿ ದೇವರ
ನನಗೆ ಗೊತ್ತಿಜ್ಜಿ ದಾದ ಪಂಡದು ಇತ್ತೆ ಮುಟ್ಟದ ಪಂಡೆ ಏನು ಎಕ್ಸಾಮ್ ಬಿಸಿ ಪುರ್ಸೋತು ಇಜ್ಜಿ ದೇವರೇ ಶೋಭಾ ಮ್ಯಾಮ್ ನೀರ್ಲ ಸೌಖ್ಯನೇ ಓಕೆ ಓಕೆ ಬಾಯ್ಗೆ ಸೌಖ್ಯ ಶೋಭಕ್ಕ ಈ ಲೈವ್ ಮ್ಯಾನೇಜರ್ ಹ್ಮ್ ಶೋಭಾ ಎನ್ನ ಮ್ಯಾನೇಜರ್ ಬಕೊಂಜಿತ್ತಿಂದು ಯಾ ಕಾರ್ಯಕರ್ತೆ ಆರು ಬೊಂಬೈ ದೂರು ಪೋಯರು ಓಕೆ ಬಾಯ್ ಮ್ಯಾಮ್ ಗುಡ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಹಬ್ಬ ದೇವರೆನ್ನ ಆಶೀರ್ವಾದ ಮಾತೆಲ್ಲ ಸೌಖ್ಯತೆ ನಿನ್ನ ಆಶೀರ್ವಾದ ನೀವು ಮಾತ ಸೌಖ್ಯ ಮಾರ್ಯಾರೆ ಇವನ್ ನಿನ್ನೊಂಜಿ ಆಶೀರ್ವಾದ ಎಂಕ್ಲೆ ಬೋಡಿತ್ತಿನ ಮೇನ್ ಯಕ್ಷಿತ್ ದಾದ ಕಜಿಪು ಬೆರಿ ಶೋಭನ ಬೆರಿ ಬೆತ್ತದ ಮೊಲ್ಲ ಗೀತನ ಬೆರಿ ಬತ್ತದೇರ ಅಂದ ಅವೇ ಯಕ್ಷಿತ್ ನಿಕಲ್ ಅಲ್ಪ ಕೋಲ ಮುಗಿಂಡ ಅವೀರ್ ನಿದ್ರ ಮಲ್ಪುನ ಅಮ್ಮ ಕಣ್ಣೂರುಂಡು ಅಮ್ಮ ಕಣ್ಣೂರು ಅವೀರಿನ ಅಮ್ಮನ ಮಾಮಿಯ ಅಮ್ಮಯಿ ಮಾಮಿಜ್ಜಿ ಆಯ್ ಅವಮ್ಮ ಅರೆಗೆ ಪಂಚಪಾಂಡು చెప్పుడు పడతాయి పక్క సీదమ్మ చెప్పుడు వరసాదు ಈ ಮೌನ ಬೇಗ ಬರಲಿಕ್ಕೆ ಏನು ಅವಳು ಮನೆಯಲ್ಲಿ ಏನ್ ಚಪಾತಿ ಮಾಡ್ತಿರ್ಬೇಕು ಅದಕ್ಕೆ ಬರ್ಲಿಲ್ಲ ಸುಮ್ಮನೆ ಕುಕ್ಕ ಶೋಭಾ ಬರ್ತಾಳೆ ನೀನು ಶೋಭಾ ಮ್ಯಾಮ್ ದಾದಾ ಮನಿ ಪೂಜಾರಿಗೆ ಇತ್ತೆ ಎನ್ನ ಮಿತ್ತು ವರೆಗೂ ಬೆಚ್ಚ ಉಂಡು ಇಜ್ಜಪ್ಪ ದಾಲೆಜ್ಜಿ ಪಾಪ ಅಮ್ಮ ಅಂದ ಅಂದ ಯಾನಜ್ಜಿ ಗೇಮ್ ಗೊಬ್ಬೆ ಮಾರೆ ಸಾವ್ದ ಗೇಮ್ ಮತ್ತೆ ನರಕದ ತಿಂಗಳ ಬೆಳಗಿನ ಅಂಗಳದಲ್ಲಿ ಎರಡು ಪ್ರೀತಿ ಸಂಸಾರ ದೇವರೇ ಬಂದರು ಅಮ್ಮ ಪಾಪ ಮಾಮಿ ಜೋರ ಶೋಭಗ್ ಮಾಮಿಂಡ ಜಗ್ಗುದಾದ ಯಾನೇ ಪಲ್ಲ ಜಗುದಾದ ಪನ್ಪುನೇಕ್ ಅಲ್ಲ ಜಗುದಾದ ಬಂದು ಭಾರತಿ ಮ್ಯಾಮ್ ನಾ ಮೂಕಿದ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಹಾಯ್ ಮೂರ್ತಿ ಮೂರ್ತಿ ಇಲ್ಲ ಮೂರ್ತಿ ಹೋಯ್ತು ಮೂರ್ತಿ ಇಲ್ಲವಾ ದೇವರೇ ಸೆಕ್ಯೂರಿಟಿ ಆಫ್ ಜೈಲ್ ಕುಲ್ಲರೆ ಜಿಲ್ಲಲ್ಲ ಏತ್ ಫ್ಯಾನ್ ಇತ್ತನ ದಾನೆ ಮಾಮಿಲ್ಲ ಪೋಪನಿ ಆಂಡ ದೂರಡು ಇಪ್ಪುಜಿ ದೂರ ದೂರ ಇತ್ತಿಂದ ಪಾಪ ಕೈತಲಿತ್ತನ ಜೋರು ಎನ್ನ ಮೆಸೇಜ್ ಓದಲೇ ನಿನ್ನ ಮೆಸೇಜ್ ಬಕ್ಕ ಓದಂದ ಏರ್ಕುಲ್ದೀನಿ ಹಾಯ್ ಮೂರ್ತಿ ಇಂದ ಪಂಡಿ ಜನ ಬೊಕ್ಕದಾದ ಓದುನು ಇಂಕ ಪತ್ತಿನ ಮೆಸೇಜ್ ಓದಿಯ ಮೊನ್ನ ತೀ ಓಡತ ಮೊನ್ನೆ ತೀ ಓಡ್ಚಾರಡ್ ಪಾಪ ಅಮ್ಮ ಮಾಮಿ ಜೋರ ಸೋಪಕ್ಕ ಆಯ್ ಮೂರ್ತಿ ಗೀತಾ ಮಾಮಿಜ್ಜ ಗೆಬುದಿಪೆ ಯಕ್ಷಿತ್ ಬಲ್ದೆ ಮ್ಯಾಚ್ ಉಂಡಿಗೆ ಟ್ಯಾಲೆಂಟ್ ಶೋ ಎಂಟ್ರಿ ಅಂದ ಪೊಂಜವೇ ಗೇಮು ಯಾನ್ ಗೇಮ್ ಗೊಬ್ಬುನಡ್ದು ಯಾಂಚ ಬಲ್ಪುನು ಮಾರ್ರೆ ಟೊಕ್ಕ ಬೊಪ್ಪುನ ಜನ ಉಲ್ಲೇರು ಪಾಪ ಪಾಪ ಉಲ್ಲೇರು ಉಲ್ಲೇರು ಓರ್ಮ ಕಾಲಂಡು ಉಲ್ಲೇರು ಪಾಪ
ఉండు మామి అందా పొంజవేగేమో దాది ఉల్లేరు ಪಾಪ ಗೀತ ಇಜ್ಜ ಗೀತ ಕೋಡೆ ಅರ್ಧಡೆ ಬಲ್ತಿನತ ಗೀತ ಏಡ್ ಬೇರಿ ಬತ್ತಿಯರಿ ನಾನು ಅಪ್ಪೋ ಸಿಕ್ಕಿದೆ ಉರಿ 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 ಇತ್ತೆಜ್ಜೇರು ಒಡೆ ಬತ್ತೇರು ಲತ ಮರ್ರಬ್ಜ ಅಂಚ ಪಾಪ ಇದು ನುಗ್ಗುದು ಅಲ್ಲ ಅಂದ್ ಬೇರೆ ಕೋಡೆ ನೆಟ್ ಖಾಲಿ ಆಯ್ನಿ ಐಕೆ ಪನ್ಪಿನ ವೈಫೈ ಪಾಡೋಡು ಬೋಡು ಬಂಡದು ಚೂರು ಎದುರುಗುಲ್ವೇನು ಸೆಕೆಗೆ ಉಲೊಂದು ಹೋಯ್ತು ಹೋದ ಬತ್ತಿನ ಕುರ್ಸು ಎಂಚು ಸೆಕೆ ಮಾರ್ರೆ ಉರಿನೆ ಟಾಪ್ ಜಿಂಕ್ರೆಟೆ ഇരുന്ന മല്ലുഗു ബൈപ്പാടുದು ಗೇಮ್ ಪಾಡಿಯರಂಡ ಯಾಂಬಲಿಪ್ಪೆ ಇರ್ದಾಯಿಗೆ ಗೇಮ್ಗೆ ಪೋಡಿನ ಗೇಮ್ಗೆ ಪೋಡಿನ ಆ ಗೇಮು ಪೊಟ್ಟು ಗೇಮ್ ಅರ್ಥ ಇಜ್ಜಿ ಅಂದ್ ನನ್ನ ಬೇತೆ ಪಾಡುವ ಎಲ್ಲಂಜಿ ಎಲ್ಲ ಬೊಕ್ಕ ಯಾ ಬೇತೆ ಮಾಡ್ವೆ ಇಂಚ ಕ್ವಶನ್ ಗೇಮೆ ಗುದ್ದಿನಿದಾದವು ತಲೆ ಬತ್ತು ಅವಂಚೆನತ ಫಸ್ಟ್ ಫಸ್ಟ್ ಅಂಚೆನೆ ಬೊಕ್ಕ ಗೊತ್ತಾಗ್ಲಿ ಆತ ಗಂಟೆ ಆಂಡು ಒಂಬರೆ ಎಂಬಲಿಪೆ ಎಂಬಲಿಪೆ ರನ್ 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 ಎಲ್ಲ ಬಾಕಿ ದೇಟ್ ಮಾತ್ರ ತುಲೆ ಇಂಚು ಇಂಚಿನ ಪರ ಪಾಡ್ವೇರು ಓ ಅಭಿಮಾನಿ ಆಣೆನ ಇನ್ನಿಕ್ ಸ್ಟ್ರೈಕ್ ಫುಲ್ ಫಿನಿಶ್ ಶೋಭಾ ಎನ್ನ ಸ್ಟ್ರೈಕ್ ಪೂರ ಫಿನಿಶ್ ಆಣೆನ ಮೂಕು ಮುಸುಂದ ಅರ್ಥ ಬಾಡು ಬಲಿಪೇರ್ಮೆ ಅಮ್ಮ ಬೇಗ ಜಪ್ಪು ಜೇರ ಲೇಟ್ ಆಪ್ ನಿದ್ರೆ ಅರ್ಪಜದ ದರ್ಪ ಬಲ ಏರ್ಲಿ ಜೇರ್ನೆಟ್ ದರ್ಪರ ಬಲ ಕಾಪುನಿಯ ನೇರಾನ ದರ್ತ ಪೋತು ಎರಡಾತು ಗೀತನ ವೀಡಿಯೋ ಮನ್ಪೆ ದರ್ಪನಾಗ ಇಡೀ ಪೂರ ಪಾಡ್ದು ಬಿಡ್ಪೆ ಗೀತನ ನಾಡು ಇಲ್ಲೆಲ್ಲ ಬರೋಡು ಜನಗಳು ಓಡೆ ಬೋತಾಲ ಒಂದು ಇದ್ದೆ ಬರ್ಪುಜ ಬೊಕ್ಕ ಕಣ್ಣು ಕೂರುವೆ ಆ ವಚ್ಚದೆ ಕುಲೊಂದು ಕಣ್ಣು ಮುಚ್ಚದೆ ಬೆರಿ ಬೊಡಿ ಮನ್ಪೆ ಅಂದಿ ಮೂರ್ತಿ ಬೆರಿ ಪೊಡಿ ಮನ್ಪೊಡು ಇಜ್ಜಿಂದಲ್ಲ ಹಾಲು ಮುರಾಯಿ ಚಿತ್ತಿಜಾಲ್ ಬಲ್ತಿದ್ದಾಲ್ ಇತ್ತ ಬರ್ತದೆ ಪೊಡಿ ಮನ್ಪೆ ಪೊಡಿ ಎಂಚು ಒಯ್ತ ಪೊಡಿ ಕೆರೆಂಗದ ಪೊಡಿಯಾ
ಅನ್ಕೊಂಡು ಮಧ್ಯಾಹ್ನ ಬರ್ತೇನೆ ಮಂದನ ನಾಳೆ ರೂಪಾಯಿ ಹೊಲಲ್ಲಿ ಬರ್ತೇನೆ ಗೀತಾ ಕಜ್ಪು ಹಾ ಗೊತ್ತು ಜಾಪ್ಲಿ ಮುಂಚಿದ ಪೋಡಿ ಬೋಡ ಗೀತಕ್ಕ ಗೀತಾ ಕಜಿಪು ಬಾಯ್ದು ಕೈ ಪಾಡ್ವೇದು ಕೆಬಿಟ್ಟು ಕೈ ಬಾಡು ಕೆಪ್ಪಿ ಮನಲಿಗೆ ಪೀತಿನೊಲಿ ಮನಲಿ ಪೀತಿನೊಲಿ ಎಂಚಲ ಉನೋಲಿ ಅಮ್ಮ ಬಾಯ ಉಂಡು ಬ್ರೆಡ್ ಉನ್ನೋಲಿ ಉನು ಉನು ಮನೋಲಿ ಮನೋಲಿ ಉಲ್ಲಾಲ್ ಉಂಡಾಯೆ ಚೀ ನರಕಪಿ ಆ ಕಾಂಡೆಗ ಒರ್ಚಿ ಹೆಂಗ್ ಕೋಡದ ಎತ್ತಿದ್ದೆ ನಾನು ಕರ್ಸಂಬರ ಓ ಕೊಡ್ರ ಅದ್ರಲ್ಲ ನಾವು ಹಾಳ ಹಾಕೊಂಡು ಕಜಾರಿ ಯಾನ್ ನಂಚೆ ಉಂಪೆನ ಯಾನ್ ಕಜಾರಿ ಉಂಪು ನಾನು ಯಾನ್ ಕರ್ಸಂಬರ ಯಾನ್ ಕರ್ಸಂಬರ ಕಜಾರಿ ಉಂಪು ನಾನು ಐ ಡುಪ್ಪು ಜೊಂತೆ ತಿಮ್ಮಲ್ಲಿ ಯಾನ್ ಕಜಾರಿ ಅಂದ ಅದು ಬೈಯಗ ಹಾಳಾಗ್ತದೆ ಅವರು ಕಸ್ಟಮರ್ ಜಾಸ್ತಿ ಪಾಡು ಹೆಂಗ್ ಮಾತ್ರ ಪಾಡು ಮಾಡಿ ಅರ್ಥ ಸೊಪ್ಪಕ್ಕ ಮನೇಲಿ ಉಂಡಾ ಎಂಚ ಉಳ್ಳರ್ ಗೀತಕ್ಕ ಎಂಕ್ ಮೀನಿ ಇಲ್ಲಡು ಕುರ್ಚಿ ಮಲ್ದೇರ ಕೇನಿ ಕೃಷಿ ಇಲ್ಲಡು ಕೃಷಿ ಮಂದಿರ ಆಕೆನಿ ಅರೆಗದಾಯನಿ ಬೆರಿ ಅತ್ತೆ ಆಕೆನಿ ಅನಸ್ತ ಯಾನ್ ಓ ಅವು ಮನ್ ಪುಡ್ಚಿ ಬುಡ್ಚಿ ಮಾವು ಬಾಯಿಗೆ ಕೆಳಜಿರು ಗ್ಯಾಸ್ ಇಜ್ಜಿ ಆತ ರಿಕ್ಷಾಗು ಎರೆಗೂ ತಿಕ್ಕುಂಡು ಅಂದ್ ಗ್ಯಾಸ್ ಇಜ್ಜಾತ ಎಂಕ್ಲೆ ಬತ್ತುಂಡು ಮುರಣಿ ಮೀಳ್ಬೋದು ಪಾಡು ದಾಲ ಆಪುಜಿ ಆ ಓಪನ್ ಉಪ್ಪೊಡು ಮಾತ್ರ ತೊಟ್ಟೆಡ್ ದಿನ ಕುರಿಯುಂಡು ರಸಲ್ಲ ಎಲ್ಲ ತೊಟ್ಟೆಡ್ ದಿನ ಒಂದು ಅಪ್ಪುಜಿ ಮ್ಯಾಮ್ ಬಲ್ಲೆ ನಮಸ್ತೆ ಆ ಅವು ಏರ್ಲ ಪರ್ತಿಜೇರ ಅಂದು ಒಂದು ಮಾರ್ಯಾರೆ ಶೋಭಾ ಮ್ಯಾಮ್ ನಮಸ್ತೆ ಎನ್‌ಸಿ ಎನ್‌ಜಿ ಗ್ಯಾಸ್ ಅವು ಮಾತ ಕಡೆ ಇಟ್ಟ ಉಂಡು ನಮಸ್ತೆ 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 ಏನ್ ಎನ್ನ ಸಿ ಎನ್ ಜಿ ರಿಕ್ಷಾಗ ಸಿ ಎನ್ ಜಿ ಆತಾ ಇರಿನ ಅಮ್ಮಲ ಮಸ್ತ್ ಪಾಪತೆ ಮಸ್ತ್ ಪಾಪ ಎಂಕುಲೆ ಪಾಪ ಪಾಪ ಹಾ ಹಾಯ್ ಹಾಯ್ ಜನರೇ ಎಂತ ಜನರೇ ಇಷ್ಟು ಲೇಟಾ ಬರೋದು ನೀನು ಯಾನ ಪಾಪ
ಇಲ್ಲ ಮತ್ತೆ ಗೊತ್ತಾವ ಏರ್ ಪಾಪ ಜೋರು ಬಡದು ಜಗ್ಗು ಅಕ್ಲಿನ ಫ್ಯಾಮಿಲಿ ಅದು ಮಾತಾ ಪಾಪನೆ ಅಕ್ಲಿನ ಇಲ್ಲಡು ಚಲ ಪಾಪ ಆ ರಿಕ್ಷಾಗ ಸಿ ಎನ್ ಜಿ ಎಸ್ ಅಂದ್ ಮೈಕೈ ಪೂರ ಬೇನೆ ಪುಂಜವೆ ದಾದೆ ಕೋಟೆ ಕ್ರಿಕೆಟ್ ಗೊಬ್ಬರ ಬೋದಿತ್ತಾರಾ ಈರಾ ಅವಳು ಗೊಬ್ಬುದೀನಿ ಅವೇನಾ ಬೇನೆ ಶೋಭಾ ಮ್ಯಾಮ್ ಸಿ ಎನ್ ಜಿ ಪಂಡ ದಾದೆ ಇಂಕ ಆತಿಜಿ ಗ್ಯಾಸ್ ವನ್ನ ಸಾಂಡ ಜನರೇ ಮಾತೇರ್ನಲ ವನ್ನ ಸಾಂಡ್ ಮೌನಶ್ರೀ ಶೋಭಾ ಕೋಟ್ಯಾನ್ ಎಂತ ಇಷ್ಟು ಲೇಟು ನೀನು ಫೈನ್ ಕಟ್ಟಬೇಕಾಯ್ತಾ ಇನ್ನು ಲೇಟ್ ಆಗಿ ಬಂದ್ರೆ ಅಡ್ಮಿಷನ್ ಆಗಿದ್ದು ಮಾತ್ರ ಫೈನ್ ಕಟ್ಬೇಕಾಯ್ತಾ ಕೊಟ್ಯಾನ್ ಅಲ್ಲಮ್ಮ ಕೋಟೆಯನ್ನ ಮರ್ಯಾದೆ ಎತ್ತುಕೊಂಡು ಇದಕ್ಕೆ ನೀ ಹಣ ಕಟ್ಬೇಕಾಗ್ತದೆ ಶೋಭಾನಿಗೆ ಕಟ್ಬೇಕಾಯ್ತಾ ಎಲ್ಲ ಅವಳೇ ನೋಡುದಲ್ಲ ಹಾಗೆ ಹರ್ಷ ಜಂಪೆಡು ಕಟ್ಟುವ ನಿಮ್ಮ ಜಿನ್ನ ಅಂದ್ರೆ ಎಂತ ಎಂತ ಹೇಳಿದ ನನ್ಗೆ ಅರ್ಥ ಆಗ್ಲಿಲ್ಲ ಎಂತ ಅಂತ ಅವರು ಟಾಯ್ಲೆಟ್ಗೆ ಹೋಗಿದ್ರು ಹಾಗೆ ಲೇಟ್ ಬಂದದ್ದು ನಾನ್ ಶೋಭಾ ಮ್ಯಾಮ್ ಪನಿಯರೆ ಪಲ್ನಿಯತ ಭಾರತಿ ಮ್ಯಾಮ್ ಸಾಂಗ ಆಲೆ ಪನ್ಪಲ್ ಆಲ್ ಪನ್ಪಿನ ಒಂಜಿ ಕಾಂಡೆದ ಬೈಯಲ ಒಂಜಿ ಶಾಲೆ ಸ್ಟಾರ್ಟ್ ಆನಗ ಬೊಕ ಸ್ಕೂಲ್ ಎಂಡ್ ಆನಗ ಮಂತ್ರವಾದಿಗ್ ಓದು ಬರ್ತೀನಿ ಅಂಚ ಮೈಕೆ ಪೂರ ಬೇನೆ ಪುಂಜವೆ ಮಂತ್ರವಾದವು ಅಂಚ ಪಂಡ ಫುಲ್ಲಿ ಇವರ ಇಲ್ಲಡ್ ರೇಡಿಯೋ ಇಜ್ಜಾ ಕಟ್ಟುವ ನಿಮಗಿನ್ನ ಹೆಚ್ಚ ಭಾರತೀಯಕ್ಕೆ ಹೌದು ನಿಜ ಅಜ್ಜಿ ಬರಲ್ವಾ ಮೌನ ಊಟ ಅಂದಿಯೇ ಮ್ಯಾಮ್ ಅವರು ಸ್ಕೂಲ್ ಟೀಚರ್ ಶೋಭಾ ಮ್ಯಾಮ್ ಅಂದು ಅಜ್ಜಿ ನಿನ್ನೆ ಎಂತ ಐರೇನು ವಾಡ್ದು ಹೋದ್ರು ಎಂತ ಬಸಬಾ ಆ ಕಾಲದ ರೇಡಿಯೋ ಇತ್ತೆ ಉಂಡಿಯಾ ದುಂಬುದ ಕಾಲದ ರೇಡಿಯೋಗೆ ಅಂದ್ರೆ ಮಸ್ತ್ ಖುಷಿ ಆಪುಂಡು ಅವರಿಗೆ ಅಲ್ಲಿ ಹೋಮ್ ನರ್ಸ್ ಡ್ಯೂಟಿ ಹೌದು ತಿಂದ್ರ ಇದ್ದ ಎಟ್ಟೆ ಬಸರದ ಕಜ್ಜಿ ಬೆಂಕು ಕೂಡೆದ ಬಸಲದ ಕಜ್ಜಿ ಬೆಂಕು ಓಕೆ ಶೋಭಾ ಮ್ಯಾಮ್ ದೇವರು ಒಳ್ಳೇದು ಮಾಡ್ಲಿ ಪಾಪ ಗಾಡ್ ಬ್ಲೆಸ್ ಯು ಹೋಮ್ ನರ್ಸ್ ಆದರೆ ಲೈವ್ಗೆ ಬರಬಾರದು ಅಷ್ಟು ಬ್ಯುಸಿಯಾ ನೋಡ್ಬೇಕಲ್ಲ ಹಾಗೆ ಮೊಬೈಲ್ ಕೊಂಡ್ರೆ ಬೈತಾರೆ ಏನು ಅವರಿಗೆ ಪ್ರೇತ ಉಚ್ಚಾಟನೆ ಇತ್ತು ಬಂಜಾವೆ ಪ್ರೇತ ಅಂದ ಈ ರೈಟ್ ಪೋಪರೇ ಅರೆಗೆ ಬಜ ಮಾಡ್ಲಿ ಹೇಗೆ ಬುದಿ ಆಚೆಗೆ ಬಾಡ್ಜೆಪ್ಪು ಮತ್ತೆ ದಾದಿಯಾ ಗೀತಾ ಕನ್ನಡ ಟೈಪ್ ಮಾಡಿ ಅಂದಿಯೇ ನೋಡ ಅಜ್ಜಿ ಇನ್ನು ಮೇಲೆ ಆಡಿಸಿದ ನಿನ್ನಷ್ಟೇ ಅಜ್ಜಿ ಬರಲ್ಲ ಆಯ್ತಾ ನಮ್ಮ ಮೌನ ಇದ್ದಾರೆ ಅದಕ್ಕೆ ಕನ್ನಡದಲ್ಲಿ ಮಾತಾಡಿ ನಾನು ಕನ್ನಡದಲ್ಲಿ ಆನ್ಸರ್ ಕೊಡ್ತೇನೆ ಇನ್ನು ಮುಲ್ಪ ಒಂಜಿ ಪ್ರೇತ ಉಂಡು ಬಟ್ರೆ ದಾದ ಮಲ್ಪನ ಗೀತಾ ಯಾರು ಗೀತಾಂಜಲಿ ಗೀತಾಂಜಲಿ ಗೀತಾ ಸಿನಿಮಾ ಆಕ್ಟರಾ ಅವರು ಶಂಕರ್ನಾಗ್ನನ್ನು ಬಿಟ್ಟು ಬಂದದು ಮೂರ್ಜೆದ
ಗೀತಕ್ಕ ಒಬ್ರು ಆಟೋ ಡ್ರೈವರ್. ಭಾರತಿ ಮ್ಯಾಮ್, ಶೋಭಾ ಮ್ಯಾಮ್ ಗುಡ್ ನೈಟ್. పొర్లుడు చెప్పులే గట్టిడి నిద్ర మంత్లే కాండలక్కొచ్చి పంపనంచలేరు పొర్లు చెప్పులు కాండలక్కులు burcha గీత నానే కై కై ఎత్తా గీత కై ఎత్తు ఈరి గీతక్క ప్రేత అలా ఆలే ವಾವ್ ಗ್ರೇಟ್ ಗೀತಕ್ಕ. ನೀನ್ ಅವಳು ಎಂತದ ಆಟ ಬಿಟ್ರೆ ಇದುವಾ ಗ್ರೇಟಾ? ನಾನು ಕಾರ್ ಬಿಡ್ತೇನೆಯಾ, ನಾನು ಕಾರ್ ಓಡಿಸ್ತೇನೆ, ನಾನು ಅವಳಿಗಿಂತ ಡಬಲ್ ಗ್ರೇಟ್. ಭಾರತಿ ಎಂತವಾ, ಥ್ಯಾಂಕ್ ಯು. ಅವಳು ಎಂತ ದೊಡ್ಡ ಒಂದು ರಿಕ್ಷಾ ಬಿಡುದಕ್ಕೆ ಗ್ರೇಟ್, ಹಾಗಾದ್ರೆ ನಾನೆಂತ ತಪ್ಪಲೆವಾ? ಗೀತಕ್ಕೆ ಕೊಂಬು ಬರ್ತದೆ, ನಾ ಕಾರ್ ಡ್ರೈವ್ ಮಾಡ್ತೇನೆ ಗೊತ್ತುಂಟಾ. ನಾನು ಅವಳಿಗಿಂತ ಡಬಲ್ ಗ್ರೇಟ್. ನಾಳೆ ಕೊಟ್ರೆ ಬಸ್ ಕೂಡ ಬಿಡ್ತೇನೆ ಗೊತ್ತುಂಟಾ. ಅವಳನ್ನಷ್ಟು ಹೊಗಳ್ಬೇಡ ಆಯ್ತಾ. ಅವಳಿಗೆ ಇವತ್ತು ಹೊಗಳಿದ್ರೆ ನಾಳೆ ತನಕ ಅವಳು ಅದರಲ್ಲಿ ಮೂಡಲಿರ್ತಾಳೆ. ಭಾರತಿ ಪ್ರೇತ ಪ್ರೇತ ಇರು ಪ್ರೇತಗೆ ಪುಂಜವೆ ಅಂದೇ ಯಾನ್ ಗೀತಾನೆ ಬತ್ತು ನಾನು ಪೋಡ ಗೀತಂತೂ ಕೆಕ್ಕಲ್ ವಿನಿ ಬತ್ತಿಜ್ಜಿ ಕುಲ್ಲರ ಒಂದು. ಭಾರತಕ್ಕ ನಮ್ಮ ಅಮ್ಮನನ್ನು ದಿನವೂ ಹೊಗಳುತ್ತೇವೆ ಇಲ್ಲ ಅಲ್ಲವಾ, ನೀವು ಹಂಗೆ ಒಳ್ಳೇದಾಯ್ತು. ಅವಳಿಗೆ ನಂಜೆ ಆಗ್ತದೆ, ಗೀತ ಸ್ವಲ್ಪ ನಂಜೆ ಆಪನ ಬೇರೆ. ಗೀತೆಗೆ ಸ್ವಲ್ಪ ನಂಜುಂಟಾಯ್ತಾ, ಅವಳಿಗೆ ನಂಜುಂಟು. ಅವಳು ಹಾಗೇನೆ, ಅವಳಿಗೆ ಎಂತ ಬಂಗುಡೆಲ್ಲ ತಿಂದ್ರೆ ಆಗುದಿಲ್ಲ. ಎಂತ ಸೆಕೆ ಮಾರ್ಯಾರ, ನಂಗೆ ಇಲ್ಲಿ ಫ್ಯಾನ್ ಅಡಿಯಲ್ಲಿ ಕುತ್ಕೊಂಡಿದ್ದು ಸಹ ನಂಗೆ ಸೆಕೆ. ಮೌನಶ್ರೀ ಎಂತ ಸೆಕೆ ಅಣ್ಣ, ಎಷ್ಟ ನಾನು ಫ್ಯಾನ್ ಅಡಿ ಕುತ್ಕೊಳ್ಳುದು, ಹೆಂಗೆ ಬರ್ತದೆ ಈಗ ಕುಟ್ರೆ. ಅಬ್ಬಾ ಅಮ್ಮನನ್ನು ಕೇಳಿದೆ ಹೇಳಿ. ಅಮ್ಮ ಕೇಳಿದೆ. ಊಟ ಊಟ ಮಶ್ರೂಮ್ ಮಾಡಿಗೆ ಗೊತ್ತಿಲ್ಲವ ನಂಗೆ, ಆದ್ರೂ ಕೂಡ ನಾನು ತಂಗಿ ಹತ್ರ ಕೇಳಿ ಮಾಡಿದ್ ನಾನು, ಹೇಗೆ ಮಾಡುದು ಮಶ್ರೂಮ್ ಅಂತೇಳಿ. ನನ್ನ ಮುಖ ಆಯಿಲ್ ಆಯಿಲ್ ಉಂಟಲ್ಲ, ಸೆಕೆಯ ಎಂತ ಮಾಯಿಶ್ಚರೈಸರ್ ಹಾಕಿದ್ ಮುಖಕ್ಕೆ, ಅದೆಲ್ಲ ಸ್ವಲ್ಪ ಅಂಟಂಟಾಗಿ ಉಂಟು. ನಂಜಿ ಭಾರತಿಗೆ ಜೈ. ನಿಜವಾ, ನಾನು ಕಾರ್ ಬಿಡ್ತೇನೆ ಮೌನಶ್ರೀ ಅಂತ ಹೇಳಿ ಹೇಳಿ ಪ್ರಾಣ ತಿನ್ನಬೇಡ ಸೋಬಕ. ಮೌನ ಅಂತ ಕರಿ. ಮೌನ್ಸ್ ಇರುದಾನೆ ರಕ್ಷಿತಲಕ್ಕ ಪಾತಿರ್ರು ಪುಂಜುವೆ. ಯಾನ್ ಕನ್ನಡನೆ ಅಂಚನೆ ಪಾತಿರ್ನಿ ಹೆಂಗ್ ಕದಾಸ್ ಬರ್ಪುಜಿ ಅಲೆ ಲಕ್ಷಿತರ್ಲ ಶೋಕ್ ಪಾತಿರ್ವೇನ್. ಯಾನ್ ಶೋಕ್ ಪಾತಿರ್ವೆ ಹೆಂಗ್ ಕನ್ನಡ ಎನ್ನ ದುಮ್ಮದ ವ್ಲಾಗ್ ತುಲೆ ಎನ್ನ ಮೆಗ್ದಿನೊಟ್ಟು ಮೆಗ್ದಿನ ಮಗೆ ಬರ್ಪೆ ಅಕಲೆ ಕನ್ನಡನೆ ಪಾತಿರ್ನು ಕೊಪ್ಪಡು. ಯಾನ್ ಕನ್ನಡ ಪಾತಿರ್ನಗ ಎನ್ನ ಮೆಗ್ದಿ ತಿರ್ತು ಬುಡ್ದು ತೆಲಿಪಾಲ್. ಅರೆಗ್ ಮನೋಲಿಗೆ ಗೀತಾಗು ಮನೋಲಿ ತಿನ್ನಾಡು ಸರಿಟಾಲ್ ಯಾವಾಗ್ಲೂ ಹಿಂಗೆ ಭಾರತಿ ಅಕ್ಕ ಮುಖ ಸರಿಯಾಗಿ ಕಾಣೋದೇ ಇಲ್ಲ. ಎಂತ ಮಾಡುದು ಈಗ ನಾನು, ನಂಗೆ ಇಡ್ಲಿಕ್ಕೆ ಸಹ ಜಾಗ ಇಲ್ಲವಾ, ಎಂತ ಮಾಡುದಾ. ಒಂದು ನಿಮಿಷ ಇರು, ನಾನು ಟ್ರೈಪಾಡ್ ತರ್ತೇನೆ. ಎಂತ ನಂಗೆ ಸೆಕೆ ಆಗ್ತದೆ ಅಂತೇಳಿ ಒಂದು ನಿಮಿಷ ಇರು. ಅಯ್ಯಪ್ಪ ಈಗ ಈಗ ಸಹ ಕಾಣುದಿಲ್ಲವ, ನಂದು ಟ್ರೈಪಾಡ್ ಸರಿ ಇಲ್ಲ. ಈಗ ಕಾಣ್ತದ, ಬೀಳ್ತದೇವ ಅದು. ಎಂತ ಸೆಕೆ ಗೊತ್ತುಂಟ, ನಂಗೆ ಆಗುದಿಲ್ಲ. ಇಷ್ಟು ಫ್ಯಾನ್ ಅಡಿಯಲ್ಲಿದ್ದೇನೆ ನಾನು, ಆದ್ರೂ ಕೂಡ ನಂಗೆ ಆಗುದಿಲ್ಲ. ಈಗ ಇಲ್ಲ ಎಂತ ಮೌನ ನನಗೆ ಯಾವಾಗ್ಲೂ ಇದೆ. ಅದೇ ಕನ್ನಡ ಬರ್ಪುಜಿ ನಂಜಿ ಮಾತ್ರ. ಹೌದು.
ಮೌನ ನನಗೆ ಹೇಳಿ ಹೇಳಿ ಸಾಕಾಯ್ತು. ಲೈಟ್ ಇದ್ದಲ್ಲಿ ಬನ್ನಿ ಅಂತ. ಇಡ್ಲಿಕ್ಕೆ ಏನಾದ್ರು ತಗೊಳ್ಳಿ. ನೀನ್ ಕೊಡ್ತೀಯಾ? ನಿನ್ನ ತಲೆ ಮೇಲೆ ಇಡ್ಬೇಕಾ ಈ ಪೊಂಜವು? ಕುಲ್ಲುನಲ್ಪ ಕುಲ್ಲಿಜಿಬಿ. ಈಗ ಪರ್ಫೆಕ್ಟ್. ಅಂದ್ ಗೀತಕ್ಕ ಕನ್ನಡ ಮಾತಾಡ. ಏ ಗೀತಾ, ನಿಂಗೇನು ಕನ್ನಡ ಬರೋದಿಲ್ವಾ ಮಾತಾಡ್ಲಿಕ್ಕೆ? ಶೆಕೆಯ ಅಮ್ಮ ಅವಳ ವೈರಸ್ ಒಂದು ಕೊಡಿತು ನಿಂಗೆ. ಹಾ ಓಮ್ಮ ಅವ ಎನ್ನತ್ತು ಮಾತಾಡ. ಗೀತಾ ಮಾತಾಡ ಸ್ವಲ್ಪ. ಹಾಯ್ ಚಿಕ್ಕಿ. ಹಾಯ್ ಸುಜಿ. ಇಂದು ಬರ್ಪುಜಿ ಕನ್ನಡ ಪುಂಜವೇ ಎಂದ ಇದೆ ಬರ್ಪುಜ. ಇರಿಸಿಕೊಳ್ಳಿ ನಿಮ್ಮ ಮನೆಯಲ್ಲಿ ನನ್ನನ್ನು ನನ್ನ ತಲೆ ಮೇಲೆ. ಹೌದಾ? ನೀಟಾಗಿರ್ತೇನೆ. ನಿಮ್ಮ ಕಣ್ಣನ್ನು ನೋಡಿದ್ದೀನಿ, ನನ್ಗೆ ಹೆದರಿಕೆ ಆಗಲ್ಲ. ಯಾಕೆವ ಹೆದರಿಕೆ ಆಗುದಿಲ್ಲ? ಅದನ್ನ ಅಷ್ಟು ದೊಡ್ಡ ಉಂಟ ಕಣ್ಣು? ಚುಕ್ಕಿ, ನಂದು ಕಣ್ಣು ಅಷ್ಟು ದೊಡ್ಡ ಉಂಟ ನೋಡ? ಕಣ್ಣು ಸಣ್ಣದುಗ. ಅದು ಕಣ್ಣಿಗೆ ಇವತ್ತು ಕಾಡಿಗೆ ಆಗ್ಲಿಲ್ಲ ನಾನು. ಅದು ಎಂತದ ಹೀಗೆ ತುರಿಸ್ತದೆ ಕಣ್ಣು. ಕಣ್ಣು ಬಿಟ್ಟುವೆ. ಎನ್ನ ಕಣ್ಣು ಎಲ್ಲಿಯ? ಅಮ್ಮ ಊಟ ಅನ್ನ ಇಡುದು. ಸುಜಿ ಯಾರು ಹಾಗೆ ಕರೆಯೋದು ಚಿಕ್ಕಿ? ಆಯ್ತಾ, ಅದು ಸುಜಿ ಕರೆದದಲ್ಲ. ಮೌನ ಸ್ಪೆಷಲು ನಂಜಿ. ಯಾಕೆ ಎಂದರೆ ಆಟೋ ರಿಕ್ಷಾ ಓಡಿಸುವಾಗ ಸಿಗ್ನಲ್ ಅಲ್ಲಿ ಕೆಂಪು ಲೈಟ್ ನೋಡ್ತಾ ನೋಡ್ತಾ ಭಯ ಆಗೋದು. ನಿಂತು ಇದ್ದೆ. ಈ ರಿಕ್ಷಾದಲ್ಲಿ ಬಂದದ ಕೇಳುದ? ಊಟ ಚಪಾತಿ. ನಾನು ಹೇಳಿದ್ದೇನೆ ಮೌನ ಯಾಕೆ ಲೇಟ್ ಅಂತ ಕೇಳುವಾಗ ಅವಳು ಚಪಾತಿ ಮಾಡ್ತಿರ್ಬೇಕು ಅಂತ. ಅದೇ ಸರಿ ಆಯ್ತು. ಅವು ಹುಚ್ಚದ ಕಣ್ಣು ಪುಂಜೋನ. ಇಜ್ಜಿಯನ್ನ ಕಣ್ಣು ಎಲ್ಲಿಯ? ಕಣ್ಣು ಎಲ್ಲಿಯ? ಉಂಟು ಸುಜಿ ಪೋರ್ಚಿ ಬೆಜೆಜ ಅಂಬಡಲ ಚಾಲ ಉಂಡಿತ್ತೆ ಮಾತರಿಗ. ಮಾತೆಕ್ಕ ನೋಡಿ ನನ್ನ ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಅಂತ. ಅದೇ ಅಲ್ವಾ ಮನಸ್ಸಿಗೆ ಇಷ್ಟ ಆದವರು ಉಂಟಲ್ಲ, ಏನ್ ಮಾಡಿದ್ರು ರಪ್ಪ ಗೊತ್ತಾಗ್ತದೆ ಮನಸ್ಸಿಗೆ. ಹಾಗೆ ನಾನು. ಸ್ವಲ್ಪ ಕೆಳಗೆ ಬಂದಿದ್ದ ಅಂತಲ್ಲ. ಒಂದು ನಿಮಿಷ ಇರು. ಇದು ಸರಿ ಇಲ್ಲವಾ? ಇದಕ್ಕೆ ಹುಚ್ಚು. ಈಗ ಸರಿ ಆಯ್ತು. ನಂಗೆ ಸಾಕಾಗ್ತದೆ. ದೂರದಲ್ಲಿ ಕಣ್ಣು ಕಾಣುದಿಲ್ಲ ಆಯ್ತಾ ನಂಗೆ. ಯಾಂಬೋಪೆ ಉಂಟು ನಾಟಕದ ಪುದಾರಿ ಅಂಬೋಪೆ. ಈ ಬೇಳೆ ನಾಟಕ ನೆಪಿನಿ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ನಂಜಿ. ಇವಳದಂತ ಅರ್ಥ ಮಾಡುದು ಶೋಭಕ್ಕ ನಂಗೆ ಅದಕ್ಕೆ. ಹೌದು, ಅಂಬಡೆ ಚಾ ಸುರೂಕು ಕೊರ್ಲೆ ಪೋಂಜವೆ ಇಜ್ಜಿ ಪೂರ ಎಂಡ ಆಯ್ಬೇಕ ಕೊರ್ಪುನಿ. ನಿನ್ನ ತಲೆ. ಬನ್ಸ್ ಕೊಡಿ. ಬನ್ಸ್ ಗೀತನ ಹತ್ರ ಕೇಳಬೇಕು. ಗೀತನ ಹತ್ರ ಉಂಟು ಬನ್ಸ್ ಅಲ್ಲ ಗೀತಾ? ಓ ಪರಬು ಕಣ್ಣು ತೋಜುಜ ತೋಜಿಜ್ಜ ಕನ್ನಡ ಕದಿಯೋಡು. ನನ್ನ ಅಳಿಯ ಎಲ್ಲಿ? ಅಳಿಯ ಮನೆ ತೊಳಿಯ. ಅದು ಪಿಕ್ಚರ್ ಆಯ್ತಾ? ರಿಯಲ್ ಆಗಿ ಹೇಳಿದಲ್ಲ. ಅಳಿಯ ಟಿವಿ ಜಾಸ್ತಿ ಟಿವಿ ನೋಡ್ಬಾರ್ದ? ನಾನು ಐಬ್ರೋ ಶೇಪ್ ಕೂಡ ಮಾಡ್ಲಿಲ್ಲ, ಮಾಡ್ಬೇಕು ನಾಡ್ದು.
ನಮ್ಗೆ ಪೊಲಲಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಆಗ ಚಂದ ಮಾಡಿ ಹೊರಡುದು. ಅರೆ ಪಜಬರ್ಲಿ ಇಜ್ಜಿ ಎರಡು ಬಾಜಲ್ ಉಂಡು ದೆಕ್ಕದು ಜಪ್ಪುಂಡು ಮಗ. ಉಚ್ಚ ಹತ್ತು ಕೇರಿ, ಉಚ್ಚ ಹತ್ತು ಕಿರಿ. ಇಲ್ಲಪ್ಪ, ಅಳಿಯನ್ನು ಮನೆ ತುಳಿಸಲಿಕ್ಕೆ ಇಡುವುದಿಲ್ಲ. ನಿಂಗೆ ಶೆಕಿಯ ಎಂಕ ಅರ್ಥ ಆಪುಜಿ ಮಾರ್ರೆ, ಈ ಅರ್ಥ ಮನ್ಪುಜೆ ನಾನು ನೀರು ಪೀಕೆ. ಹಾಯ್ ಗೀತಕ್ಕ, ಕನ್ನಡದಲ್ಲಿ ಮಾತಾಡಿ. ಈ ಗೀತ ನಿಂಗೆ ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ವ ಕನ್ನಡದಲ್ಲಿ ಮಾತಾಡ್ಬೇಕು ಅಂತ? ಫೈನ್ ಕಟ್ತೀಯ ನೀನು ಮತ್ತೆ? ನೀನು ಹೀಗೆಯಾ ಮನೆಯಲ್ಲಿ ಕೂಡ? ಬೈದಾಯ್ತಾ ಮೌನ? ಸೋಬಕ್ಕ ಇದಕ್ಕೆ ಮಗ್ಗಿದ್ದೀರಾ? ಮೆಗ್ದಿ ದೈಗ್ಯಾ ಗೀತ ಇರೋರಿಗೆ ಬೂದೀಪೆ ಅಲ್ಲ ತುಲ ಮೂರ್ತಿಗೆ ಬುಗುದೀಪುಂಗೆ. ಮೌನ ಆದ ಮೇಲೆ ಫೈನ್ ಕಟ್ತಾರೆ ಎಲ್ಲ. ಇಲ್ಲ ನೀ ಹೌದು, ಅವರೆಂತ ಗೊತ್ತುಂಟ, ಕನ್ನಡ ಮಾತಾಡಿ ಹೆಂಗ್ ಮೂಜಿ ಅಣ್ಣ ನಕಲು ಅಜ್ಜನಿ ಸುರ್ಪನಾಕಿ ಹೆಂಗ್ ಮೂಜಿ ಅಣ್ಣ ನಕಲು ಮೂಜಿ ಸುರ್ಪನಾಕಿಯ ಆ ಮೂಜಿ ಅಣ್ಣ ಗೂಂಜಿ ಮೆಗ್ದಿ ಓಳು ಒರೇ ಪುನಿ ಮೆಗ್ಗಿ. ಮೌನ ಮೌನ ಮಾಡಿಕೊಡಿ. ಮೂತಿ ಎಲ್ಲ ಸೂಪರ್ ಚಾರ್ಜ್ ತಕೊಂಡು ಕಟ್ಟುತ್ತಾರೆ. ಹೌದಾ? ನಂದು ಬೇಗ ನಾಳೆ ಆಗ್ತದೆ ಆಯ್ತಾ? ನಾಳೆ ಕೊಡ್ತೇನೆ ನಾನು ಇದಕ್ಕೆ. ಇವತ್ತಿಗೆ ನಂದು ಎಲ್ಲ ಕ್ಲಿಯರ್ ಆಯ್ತು. ನಾಳೆ ಬೆಳಿಗ್ಗೆ ಎಂತ ಮೌನ ಮಾಡ್ತಾರೆ ಅಂದ ಅದ್ನ ಪುದರ್ ಎಂಗೊಂಜಿ ಅಕ್ಕ ಮೂಜಿ ಅಣ್ಣನಕಲ್ ಈ ತಿರ್ಗ ಇರಲಿಕ್ಕೆ ಸುಪ್ಪನಾಗಿ ಬಂಡೆತ ಅವಕ್ಕೆ. ಓದುದು ಸಾಕಣೆ ಇದು. ಪಲ್ಲೆ ಯಾನು ಪೈನ್ ಕಟ್ಟೋಡು ಬಂದು ಇಜ್ಜತೆ ಇಜ್ಜಿ ಇಜ್ಜಿ ಪೊಸತ್ ಬತ್ತಿರ ತೀರ್ ಕಟ್ಟೋಡು ಚವೆ ಎನ್ನ ಮೋನ ಆಯ್ ಬೊಕ ಕಟ್ಟಲೆ ಬೊಕ ಲೈವ್ ಇಜ್ಜ ಪುಂಜವೆ ಉಂಡಪ್ಪ ಯಾನು ಏತಿಂದ ಅವಳು ಎನ್ನ ಜನಕ್ಲಿನಿ ಯಾನ್ ಮದ ಪುಜವೆ ಎಂಕ್ ಲೈವ್ ಒಂತ ಯಾನ್ ಬತ್ತ ಪೋಪಿನಿ ಅಕ್ಕ ನೀ ಕನ್ನಡದಲ್ಲಿ ಲೈವ್ ಮಾಡ ದಿನ ನಾ ಐಡಿಯಾ ಕೊಡ್ತೀನಿ, ಜಾಸ್ತಿ ಜನ ಬರುವ ಹಾಗೆ ಮಾಡುವ ಲೈವ್ಗೆ. ಹೌದಾ? ನೀನು ಐಡಿಯಾ ಕೊಡು, ಇನ್ನು ಮುಂದೆ ಕನ್ನಡದಲ್ಲಿ ಲೈವ್ ಮಾಡ್ತೇನೆ, ಮತ್ತೆ ತುಳುವಿನಲ್ಲೆಲ್ಲ ನಂದು ಲಾಗ್ ಮಾಡ್ತೇನೆ. ಹೌದು, ನಾನು ಕನ್ನಡ ಮಾತಾಡಿದ್ರೆ ನಗಡ್ಬೇಡ ಆಯ್ತಾ? ಅವಳುದ ಆಯ್ತು ಒಪ್ಪುನಿ ಅಮ್ಮ ಅಮ್ಮ ಇಲ್ಲಿ ನನ್ನ ತರ್ಜುಮೈದರ ಟ್ರಾನ್ಸ್ಲೇಟರ್ ಹರ್ಷ ಬಂದಿಲ್ಲ. ಶೋಭಾ ಅಕ್ಕ ಪುದರ್ ಪಂಡಿಜರ್ ಏನ ಪುದರಿಯ ನಿಕ್ ಯಾರ ಹೆಸರು ಬೇಕಾ ನಿಂಗೆ? ಇನ್ನ ಊರು ಅಲ್ಪ ಎನ್ನ ಊರು ಕುಡ್ಲಯೇ ಸುರತ್ಕಲ್ ಅವೇ ಕುಡ್ಲತ್ ಸುರತ್ಕಲ್. ಪಾಪಮ್ಮ ಪೂರಿ ಬನ್ಪೀಸೊಂಡಿ ಎನ್ನ ಪೂರ ಆತನ ಅವಳು ರಾತ್ರಿ ಜಪ രണ്ട് ಬಾಜನ ಇತ್ತು ಅವೆಂದಿಕ್ಕಲು ಅವಳು ಕ್ಲೀನ್ ನನ್ನ ಪೋಚೋಚುನು ಮಂದಿ ಎಲ್ಲಿಂದ ಬೇರೆ ಮನ್ಕುಡತೆ. ಶೋಭಕ್ಕ ಇಲ್ಲಿದ್ಯಾ? ಅವಳು ಊಟದ ಬಟ್ಟಲು ತೆಲಿಲಿಕ್ಕೆ ಹೋದ್ಲು.
ಅರೆ ನಾ ಕಡಲ್ದ ಬರಿ ಹತ್ತು ಓ ಅಣಜವೆ ಎನ್ನ ಸುಡತ್ಕಲ್ಲ ಅಜ್ಜಿ ಕೆಲಸ ಮಾಡ್ತಾ ಉಂಟು ಹೆಲ್ಪ್ ಬೇಕಾ ಅಜ್ಜಿ ನಾ ಬರ್ಲ ಅಲ್ಲಿ ಆಯ್ತು ಒಂದೆರಡು ಇತ್ತು ಭಾಜನ ಅದು ಆಯ್ತು ಇನ್ನು ಅಲ್ಲಿ ಕ್ಲೀನ್ ಆಯ್ತು ಮತ್ತೆ ಈಗ ಮಲಗುದು ಅಜ್ಜಿನ ಅರ್ನ ಮೆಗ್ದಿನ ಪುದರ್ಗೆನ ಅಮ್ಮ ಅವರನ್ನು ಕರಿಬಹುದು ಹಾಗೆ ಹಿಂಸೆ ಮಾಡಬೇಡ ಮನಸ್ಸಲ್ಲಿ ತುಂಬಾ ಕೆಟ್ಟಿರುವೆನು ನಿನ್ನನ್ನು ನೋಡುತ್ತಾ ಅಮ್ಮ ಹಾ ಎಸ್ ಯಾನು ಕನ್ನಡ ಪಾತಿರ್ಲಿ ಒಂತ ಕನ್ನಡ ಪಾತಿರ್ಲಿ ಹಾ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡಿ ಆಯ್ತಾ ಎಲ್ಲರೂ ನನ್ನ ಹತ್ರ ಎಲ್ಲರೂ ಕನ್ನಡ ಮಾತಾಡಿ ಓ ಗೀತಾ ಕನ್ನಡ ಮಾತಾಡಿ ಏನು ನಿಂಗೆ ಕನ್ನಡ ಮಾತಾಡಿದ್ರೆ ಅವರಿಗೆಲ್ಲ ಅರ್ಥ ಆಗ್ತದೆ ಗೊತ್ತಾಗುದಿಲ್ವಾ ಅಲ್ಲವಾ ಗೀತಾ ಅಲ್ಲವಾ ಶೋಭಾ ಇಲ್ಲಿ ಒಬ್ರು ಕನ್ನಡದವರಿಗೆ ಇವರಿದ್ದಾರೆ ಎಂತ ಮೌನ ಇದ್ದಾರೆ ನೀವು ಮೊದಲು ಸ್ಮಾರ್ಟ್ ಮಾಡಿ ಅಲ್ಲ ಬರಬೇಕಾ ಶಾರ್ಟಾ ಶಾರ್ಟ್ ವಿಡಿಯೋ ಉಂಟು ನನ್ನ ಹತ್ರ ನೋಡ್ಲಿಲ್ವಾ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಜೆಪ್ಪುರ್ಚಿಯೇ ನನ್ನ ಗಮ್ಮತ್ತುಂಡು ನನ್ನ ಜಾಸ್ತಿ ಗಮ್ಮತ್ತುಂಡು ಗೀತಾ ನಿನ್ಗೆ ಎಂತ ಮೂಗು ಮುಸು ದಟ್ಬೇಕಾ ಅರೆನ್ನು ಕೆಲಸ ಮಲ್ಪದಿ ಕುಳ್ದಿನಿ ಅನ್ನಲ್ಪ ಇತ್ತಿಲ್ಲ ಎಪ್ಪುಗು ఎక్కువ ಯಾರು వద్దలే ಗೀತಾ ಇಲ್ಲ ಆಗ್ಯಳೋ ಗೀತಕ್ಕ ತೆಪ್ಪಂದು ಎತ್ತೆಲ್ತೊಂದು ನಾನು ಮಾತಾಡುದಿಲ್ಲ ನಂಗೆ ಕನ್ನಡ ಬರಲ್ಲ ಇಷ್ಟು ಚಂದ ಮಾತಾಡ್ತಿ ಮತ್ತೆಂತ ವಿಡಿಯೋ ನೋಡಿ ಡ್ಯಾನ್ಸ್ ಎಲ್ಲ ಉಂಟು ಹೌದಾ ಡ್ಯಾನ್ಸ್ ಇಲ್ಲ ಆಯ್ತಾ ನಂದು ಶಾರ್ಟ್ ವಿಡಿಯೋ ಇವತ್ತೊಂದು ಮಧ್ಯಾಹ್ನಕ್ಕೆ ಒಂದು ಸಾಂಗ್ ಇದು ಮಾಡಿದ್ದೇನೆ ಅದು ನಾನಿನ್ನ ಬಿಡಲಾರದು ಲಕ್ಷ್ಮಿ ಮತ್ತೆ ಅನಂತ್ನಾಗಿದ್ದು ಒಳ್ಳೆ ನಂಗೆ ಅದು ಹಾಡುಂಟ ತುಂಬಾ ಇಷ್ಟ ಅದನ್ನೇ ಮಾಡುದು ನಾನು ಜಾಸ್ತಿ ಈಗ ಜನ ಸುಮ್ಮನೆ ಬರ್ತಾರೆ ನಿಮ್ಮ ಲೈವ್ಗೆ ಅರ್ಥ ಆಗದೆ ಹೋಗ್ತಾರೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಇಲ್ಲೇ ಉಳಿತಾರೆ ಓ ಹಾಗೆ ಕರ್ನಾಟಕದಲ್ಲಿ ಇದು ಕನ್ನಡ ಬಾರದ ಜನ ಎಂತ ಕಾಲ ಅಂಜೋ ಪುಂಜೋ ದಾದಿ ಹೆಂಗ ಕನ್ನಡ ಬರ್ತಿದ್ವಿ ಬಂದಿವೆ ಕರ್ನಾಟಕ ತುಳುನಾಡಲ್ಲಿ ಇದ್ದು ಹೌದು ಶಾರ್ಟ್ ಅಲ್ಲ ಅಕ್ಕ ಸ್ಮಾರ್ಟ್ ಪ್ರಾರಂಭ ಆಗಿದೆ ಸ್ಮಾರ್ಟ್ ಅಂದ್ರ ಎಂತ ಸ್ಮಾರ್ಟ್ ಅಂದ್ರೆ ಎಂತ ನಮ್ದು ಮಾತೃ ಭಾಷೆ ತುಳು ಬ್ರೋ ಎಸ್ ಬ್ರೋ ಹೌದಾ ಗೀತಾ ನಿನ್ನ ಭಾಷೆ ತುಳು ಅಂತ ಗೊತ್ತುಂಟ ನನಗೆಲ್ಲ ಅತಿ ಇತ್ತೆ ಡಬ್ಬಿ ಮಾತಾ ಪೂಜಾರ ಹೂ ಡಬ್ಬಿ ಇಜ್ಜಿಯ ಇತ್ತ ಗಣಪೂಜಿ ಬೇಗ ಜಪ್ಪಚ್ಚಿ ನನ್ನ ಗಮ್ಮತ್ತುಂಡು ದಾದ ಗಮ್ಮತ್ ಯಾನು ಚಾಲ ದಾದ ನುಂಡು ಬಂಡ ತಂಚ ಶೋಭಕ್ಕ ಉತ್ತರ ಕೊಟ್ಟಿಲ್ಲ ಅಯ್ಯೋ ತುಳುನಾಡು ಏನು ಪಾಕಿಸ್ತಾನ ಅಲ್ಲಿ ಉಂಟಾ ಶೋಭಕ್ಕ ಕರ್ನಾಟಕದಲ್ಲಿ ತಾನೇ ಇರೋದು ಹೌದು ಮೌನ ವಿಶೇಷ ನನ್ನ ಗಮ್ಮತ್ತೊಂದು ಲಾಯ್ ಹೋಲಿಯಾ ಎಲ್ಲಿಯ ಗೀತಾ ನಿನ್ನದು ಒಳಗೆ ಎಲ್ಲಿ ಗಮ್ಮತ್ತದು ವಿಶೇಷ ಚಪಾತಿ ನಿನ್ನದು ಎಂತವಾ ವಿಶೇಷ ಚಪಾತಿ ನಿನ್ನದಂತೆ ಯಾರ್ದು ಚಪಾತಿ ಗೀತಂದು ಚಪಾತಿನ ನಾನು ಅದನ್ನೇ ಹೇಳಿದ್ದು ನಮ್ಮವನ ಈಗ ಎಂತದ ಚಪಾತಿ ಆದ ಇಷ್ಟು ಈ ಕರಿ ನಿನ್ನ ಅಭಿಮಾನ ಬೀಳ್ಲೆ ಗೀತಂದು ಚಪಾತಿಯಾ ಇನ್ನ ಪುದರ್ದಾದ ಎನ್ನ ಪುದರ್ ಭಾರತಿ ಅವಳು ಚೆನ್ನಾಗಿ ನಾನ್ ವೆಜ್ ತಿಂದು ಬರ್ತಾಳೆ
ಹೌದು, ನಾನ್ ವೆಜ್ ತಿಂದಿದ್ದು ಇವತ್ತು. ನೋಡಂತೆ ನಾನು ಎಂತದು ರೌಂಡ್ ಇದು. ಎಂತವಾ? ಹೌದಾರಿ ಮಾ ಬೋಲ್ रहे हैं फंडे कड़ ಅಮ್ಮ ಅಯ್ಯ ಅಂದಾಲಗಂದಿನಿ ಹಾ ನನ್ಗೆ ಮಸ್ರೂಮಾ ಓ ದೇವರೇ ಕಡೆ ಕಡೆ ಏತ್ ಕಡೆ ದಾದ ಗಂಟು ಬಾರ್ದ ತೂಪ ನಿನ್ನ ಕಡೆಗೆ ಪಿಗಲ್ಲದು ಕಡೆಲಿ ಸೋಬಕ್ಕ ಪೋಯ ಕಡೆಯರ ಕಡೆಲಿ ತಕ್ಕ ಮೌನ ಇದರ ಕಲೆ ಇಲ್ಲ ಇಲ್ವಾ ಬೆಂಡೆಸ ತಿನ್ನಿ ಬೆಂಡೆಸ್ ಅಲ್ಲವಾ ಮಶ್ರೂಮು ಇಂಗ್ ಕಡೆ ವೆರಿಜ್ಜಿ ಆಲೂಗಡ್ಡೆ ಪೂಜಾ ಬೆಂಡೆಸ್ ತಿಂದಿಯಾ ನೀ ತಿಂದಿದೀಯಾ ಅದು ಹೇಗೆ ಅವಳು ಬಂಡಸ್ ತಿನ್ನೋದು ಗೊತ್ತಿಲ್ಲ ಶೋಭಕ್ಕ ನೋಡಕ್ಕೆ ಹೋಗಿಲ್ಲ ಈಗ ತಿನ್ನಲ್ಲ ಗೊತ್ತಷ್ಟೇ ಹೌದಾ ಅದು ಚೆಂದ ಆಗ್ತದೆಯಾ ಸುಖ ಮಾಡ್ಬೇಕು ಅದನ್ನು ಸುಕ್ಕ ಮಾಡುದು ನಾವು ಅದು ಚೆಂದ ಆಗ್ತದೆ ಗೊತ್ತ ಇಲ್ಲದ್ರೆ ಬಟಾಟೆ ಹಾಕಿ ಪದಾರ್ಥ ಮಾಡ್ಬೇಕು ಬಂಡಸಲ್ಲಿ ಅಲ್ಲ ಅವರು ಲಿಂಗಾಯತ ಹೌದು ಚಪಾತಿ ಗಡವರಿದ್ದ ಚಪಾತಿಯ ಭಾರತಕ್ಕ ಎಂಕ್ರಿಗಿಲ್ಲ ಜಾಸ್ತಿ ಆಗ್ತದೆ ದಾದಯ ದಾದ ಜಾಸ್ತಿ ಆಗ್ತದೆ ಪುಂಡಿ ಕಡೆಯವರು ಈ ಪುಂಡಿ ಕಡೆ ವ್ಯಾನೆಲ್ಲ ಇನ್ನು ಅನ್ಪ ಚಿತ್ರಾನ್ನ 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 ನಂಗೆ ನಿಜವಾಗಿ ಚಿತ್ರಾನ್ನ ಸಹ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ಸ್ವಲ್ಪ ಕರದಲ್ಲಿ ಊಟ ಅನ್ನ ಮಾಡಿ ಇಟ್ಟು ಮತ್ತೆ ಟೊಮೆಟೊ ನೀರುಳ್ಳಿ ಕಾಯಿ ಮುಂಚೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಏನಾದ್ರೂ ಹಾಕಿ ಸಾಸ್ ಎಲ್ಲ ಹಾಕಿ ಇದು ಅನ್ನ ಉಂಟಲ್ಲ ಅದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡುದು ಚಂದ ಆಗ್ತದೆ ಅದೇ ನಮ್ಗೆ ಮರವಯಲ್ಲಿ ಸುಕ್ಕ ಮಾಡಿ ಒಳ್ಳೇದಾಗ್ತದೆ ಎಂತದ ಮರವೈ ಪುಂಡಿ ಮಾಡ್ಬೇಕು ಗೀತಾ ಮೌನ ಚಂದ ಆಗ್ತದೆ ಸುಕ್ಕುಂಡೆ ಸುಕ್ಕುಂಡೆ ಏನ ಸುಕ್ಕುನುಂಡೆ ಮರವೈ ಉಂಟಾ ಗೀತನ ಹತ್ರ ಉಂಟು ಗೀತನ ಮನೆಯಲ್ಲಿ ಮರವೈ ಉಂಟು ಅವಳದು ಮರವೈ ಮಸುಂಟು ಮರವೈ ಇನ್ನು ಬರುತ್ತೆ ನಿನ್ನದೆಂತದ ಮರವೈ ಮುಸುಂಟು ನೀನು ಮರವೈ ಮುಸುಂಟುನವಳ ಗೀತಾ ಗೀತಾ ಮರವೈ ಮುಸುಂಟುನವಳಂತೆ ಎಕ್ಕಲೆ ಮುಸುಂಟು ಯಾರ್ದು ಮರವೈ ಈಗ ಡೈಲಿ ಉಂಟಾ ನಮ್ಮ ಕಡೆ ಸುರತ್ಕಲ್ಲಲ್ಲೆಲ್ಲ ಮರವೈ ಉಂಟು ಸಾಸ್ ಯಾರು ಹಾಕ್ತಾರೆ ಮಾರಾಯ ಚಿತ್ರಾನ್ನಕ್ಕೆ ದೇವರೇ ನಮ್ಮ ಮೈಸೂರಿನವರು ಕೇಳಿದರೆ ಸತ್ತೋಗ್ತಾರೆ ಈ ಚಿತ್ರಾನ್ನ ಅಲ್ಲವಾ ಅದೆಂತ ಹೇಳ್ತಾರೆ ಅದಕ್ಕೆ ಚಿತ್ರಾನ್ನ ತರ ಕೆಂಪಗಿರ್ತದೆ ಟೊಮೆಟೊ ಎಲ್ಲ ನಾವು ಹಾಕಿ ಮಾಡ್ತೇವೆ ಅದೆಂತದು ಮಾಡ್ತಾರೆಯಾ ಎಂತ ಅದು ನಮ್ದು ಬಾಸ್ಮತಿ ರೈಸ್ ಅಲ್ಲಿ ಮಾಡ್ತಾರಲ್ಲ ನಾನು ಮೊದಲು ಕುಕ್ಕರಲ್ಲಿ ಒಟ್ಟಿಗೆ ಬೇಯಿಸುದು ಟೊಮೆಟೊ ನೀರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತೆ ಮೆಣಸಿನ ಹುಡಿ ಅದೆಲ್ಲ ಹಾಕಿ ಮಾಡುದಾ ಏಪ್ರಿಲ್ 7ಕ್ಕೆ ಪ್ರಜ್ಞೆಯನ್ನ ಬರ್ತದೆ ಅಂದ ಕಡೆನಾಗ ಮರವೇ ಬರುವ ಅಣ್ಣ ಬಾಯಿ ಬಿಡೋದು ಮರವೇ ಹೀಗೆ ಬಿಡ ಬಾಯಿ ಅಲ್ಲವಾ ಟೊಮೆಟೊ ಬಾತಾ ಅದೇ ಅದೇ ಟೊಮೆಟೊ ಬಾತ್ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ನಾನು ಟೊಮೆಟೊ ಹಾಕಿ ಮಾಡುವುದರಲ್ಲಿ ಟೊಮೆಟೊ ಬಾತ್ ನಾನು ಮೊದಲು ಕುಕ್ಕರಲ್ಲಿ ಇಟ್ಟು ಒಗ್ಗರೆಲ್ಲ ಹಾಕಿ ಟೊಮೆಟೊ ನೀರುಳ್ಳಿ ಹಾಕಿ ಒಮ್ಮೊಮ್ಮೆ ಟೊಮೆಟೊ ಪೇಸ್ಟ್ ಮಾಡಿ ಹಾಕುದು ಒಳ್ಳೇದಾಗ್ತದೆ ಅದು ಕಾಯಿ ಮುಂಚೆ ಎಂತದ ಹಾ ಅದು ಎಂತ ಕಡಿಯುವಾಗ ನಾವು ಹಾಕುದಿಲ್ಲ ಖಾಲಿ ನಾನು ಟೊಮೆಟೊ ಮಾತ್ರ ಮತ್ತೆ ಕೊತ್ತಂಬರಿ ಸೊಪ್ಪು ಹೀಗೆ ಹಾಕುದು ಅದನ್ನು ಅದು ಹೀಗೆ ಮಾಡಿ ಕಟ್ ಮಾಡಿ ಎಲ್ಲ ಮಸಾಲೆ ಹಾಕಿ ಚರ್ಮುರಿ ಇಲ್ಲವಾ ನಂಗೆ ಇಷ್ಟವ ಚರ್ಮುರಿ ಇದ್ದೆ ತಾರ ಗೀತ ನಂಗೆ ಬರುವಾಗ
ನಂಗೆ ಚರ್ಮರಿದ್ರೆ ಆಯ್ತಾ, ನಂಗೆ ತುಂಬಾ ಇಷ್ಟ ಚರ್ಮ. ಸತ್ಯ ಅದು ಅವರು ಹೇಳಿದ್ರಲ್ಲ ಟೊಮೆಟೊ ಬಾತ್ ಅಂತ, ಅದೇ ಅದು ಮಾಡುದು. ಈಗ ಎಂತಾದ್ರೂ ಸಾಸ್ ತಂದಿದ್ದಾರೆ ಮನೆಯಲ್ಲಿ, ಆ ಸಾಸ್ ಹಾಕಿ ತಿನ್ನುದು. ಯಾವಾಗಾದರೂ ಒಮ್ಮೆ ಭಾರತಿ ಅಕ್ಕ ಒಳ್ಳೊಳ್ಳೆ ಅಡಿಗೆ ಹೇಳಿ ಕೊಡ್ತೆ ನಾನು, ನಮ್ಮ ಬದಿಯದ್ದು. ಯಾವುದು? ಫಿಶ್ ಮಸಾಲೆ. ಈಗಲ್ಲ ನಾನು ಮೊನ್ನೆ ಫಿಶ್ ಫ್ರೈ ಮಸಾಲೆ ಮಾಡಿದಲ್ಲ, ಎಂತ ಚಂದ ಉಂಟು ಗೊತ್ತುಂಟಾ. ಅದು ತಿಂದ್ರೆ ಬಿಡುದಿಲ್ಲ. ನಾನು ಅದು ವಿಡಿಯೋ ಹಾಕಿದ್ದೇನೆ, ಅದು ಗಸಿ ಗಸಿಯಾಗಿ ಉಂಟು, ಒಳ್ಳೆ ಉಂಟು. ಕಾಯಿ ಮುಂಚೆ ಬೇಡ, ಬಜ್ಜಿ ಮುಂಚೆ. ಬಜ್ಜಿ ಮುಂಚಿದ ಎಲ್ಲ ಪಾಡ್ವೇರಯ್ಯ, ಅದು ಬಜ್ಜಿ ಮುಂಚೆ ಎಲ್ಲ ಪಾಡ್ವೇರೆ ಗೀತಾ, ಕಾಯಿ ಮುಂಚೆ ಪಾಡು, ಕೆಂಪು ಮುಂಚೆ ಪಾಡು ಚೇರೇಕು. ಅವು ಎಡ್ಡೆ ಅಪ್ಜಿ ಈಗ ಇಲ್ಲ ತಿನ್ಬೇಕು ಮಾರ್ರೆ ಮಂತದ. ಹೌದಾ? ಎಂತ ಗೊತ್ತುಂಟಾ ಟೊಮೆಟೊ ಬಾತಾ, ನಿಮಗೆ ಎಂತ ಸಹ ಬರುದಿಲ್ಲ, ಈ ಶೋಭಾ ಕಾಕಕ್ಕೆ ಸಹ ಬರುದಿಲ್ಲ, ನಮ್ಮ ಸೈಡ್ ಅದು ಚಂದ ಒಳ್ಳೆ ಬರ್ತದಾ. ನಾವಿಗೆ ಬಾಯಿಗೆ ಬಂದದಾಗೆ ಮಾಡುದಾ, ತಿನ್ಲಿಕ್ಕೆ ಜನ ಉಂಟು, ನಾವು ಬಾಯಿಗೆ ಬಂದದಂತ ಹಾಕುದು. ಎಂತ ಹಾಕಿದ್ರೆ ಸಾಯ್ತಿಲ್ಲಲ್ಲ ಅದೆಲ್ಲ ಆಗಿದ್ರೆ, ಅದಕ್ಕೆ ಒಮ್ಮೆ ತಿಂತಾರಲ್ಲ ಎಲ್ಲ, ಅದಕ್ಕೆ ನಾವು ಮಾಡುದು. ಅದು ಕೂಡ ಕುಕ್ಕರಲ್ಲಿ ಹಾಕಿಟ್ಟು ಇಡ್ತೇನೆ, ಬೇಕಾದ್ರೆ ಕುಕ್ಕರ್ ಬಾಯಿ ತೆಗೆದು ಮಿಕ್ಸ್ ಮಾಡಿ ತಿಂತಾರೆ, ಒಳ್ಳೆದಾಗ್ತದೆ ಅದು. ಪಾಪ ಅವರ ಮೇಲೆ ಪ್ರಯೋಗ. ಟೊಮೆಟೊ ಬಾತ್ ಈರಂಚ ಜೆಪ್ಪುಡ್ಚಿ ಮಾರ್ರೆ ಮೊನೆ ತೋಜುಜಿ ಎಂದ ಮೊನೆ ದಾದಾರ ಉಂಡಿಕ್ ಕೊಡದೆಪ್ಪನ ಕಣ್ಣು ತೋಜಿ ದೂರದ ಮೆಸೇಜ್ ಬೇತ ಇತ್ತನ ತೋಜಿ ನಾನು ಈಜು ಹೆಂಗ್ ಟೇಬಲ್ ಇದ್ರೆ ಅಂಚನೆ ಹೊರಗೋಡಿ ಮನಸ್ಸಲ್ಲಿ ತುಂಬ ಕೆಟ್ಟಿರುವೆನು ನನ್ನನ್ನು ನೋಡುತ್ತಾ. ಅಮ್ಮ ನೆನಪಿಗೆ ಹಾಕದಾ ಏಪ ಯಾನಿಂಚಕಲ್ವೆ ಹೀಗೆ ಎಂತದ ಓದಿದ್ದೇನೆ ನಾನೆಲ್ಲ. ಮೌನ ನಿಂದು ಕೋಸಂಬರಿ ಗೊಡ್ಡು ಕಂಡು ಜನಕ್ಕೂ ಪಪ್ಪು ನನಗೆ ಗೊತ್ತಿಲ್ಲ. ಜಾಸ್ತಿ ಮುಂಚೆ ಹಾಕ್ಬೇಡಿ, ಮನದಾನಿ ಉಳಿತದೆ. ಕೋಸಂಬರಿ ಅವತ್ತು ನಾನು ಭಾರತಕ್ಕ ಹೇಳಿಕೊಟ್ಟೇನೆ ಮಾಡಿಲ್ಲ. ನನ್ನ ತಂಗಿಗೆ ಗೊತ್ತುಂಟು, ಅವಳು ಕೊಪ್ಪದಲ್ಲಿ ಇರುದಲ್ವಾ. ನೀವು ಕೋಸಂಬರಿ ಎಂತ ಎಲ್ಲ ಅಡಿಗೆ ಮಾಡ್ತಾನೆ ಅವಳು. ಮರುವಾಯಿ ಬಾಯಿ ಬಿಟ್ರೆ ಎಲ್ಲರೂ ಸಮುದ್ರದಿಂದ ಓಡ್ತಾರ ಏನು. ಮರುವಾಯಿ ಬಾಯಿ ಬಿಟ್ರೆ ಇಲ್ಲಿ ಗೀತಾ ಇದ್ದಾಳೆ. ಮೌನ ಗೀತಾ ಹೇಳೋದು ಜಾಸ್ತಿ ಮೆಣಸು ಹಾಕಿದ್ರೆ ನೆಕ್ಸ್ಟ್ ಡೇ ಕಷ್ಟ ಅಂತೆ. ಅಯ್ಯೋ ರಾಮ ರಾಮ ಸೊಬಕ. ಕೋಸಂಬರಿ ಮಾಡಿದ್ರೆ ಯಾರು ಮುಟ್ಟಲ್ಲ, ನಂದು ಮತ್ತೆ ಮುದೋಲು ಅಷ್ಟೇ ತಿನ್ನುವೆ. ಇವಳದೊಂದು ದೊಡ್ಡದೊಂದು ಮುದಲು. ನಿಮ್ಮ ಮನೆಯಲ್ಲಿ ಬರೀ ಮೀನು ವೆಜ್ ಫ್ರೈಡೆ, ನಮಗೆ ಉಂಟಲ್ಲ ಈ ಫ್ರೈಡೆ ಇಲ್ಲ ಮತ್ತೆ ಮಂಗಳವಾರ ಇಲ್ಲ. ನಮಗೆ ಎಲ್ಲ ದಿನ ಒಂದೇ ನಾವು ತಿನ್ನುದು. ಚಿಕನ್ ಸಹ ತಿಂತೇನೆ, ಮೀನ್ ಸಹ. ನಮಗೆ ವಾರದಲ್ಲಿ ಅಂದ್ರೆ ಈಗ ಯಾರು ಕೂಡ ಹೇಳ್ತಾರಲ್ಲ ಮೀನ್ ತಿನ್ಬಾರ್ದು, ನಂಗೆ ಅದೆಲ್ಲ ಇಲ್ಲ. ನನ್ನ ವಾರದಲ್ಲಿ ಇಡೀ ದಿನ ಮೀನೇ. ನಂಗೆ ಮೀನು ಮತ್ತೆ ಚಿಕನ್ ಬೇಕು. ಅದು ಕೂಡ ನಮ್ಮ ಮನೆಯಲ್ಲಿ ಅದಿತ್ತು ತಿಂತಾರೆ ವಾರದಲ್ಲಿ. ಎಂತದ್ದು ಹೇಳ್ತಾರೆ ಮಾರಾಯರೆ ವಾರದಲ್ಲಿ ಈಗ ಶೋಭನವರಿಗೆ ಶುಕ್ರವಾರ ಮಂಗಳವಾರ ಮೀನ್ ತಿನ್ನುದಿಲ್ಲಲ್ಲ, ಹಾಗೆಲ್ಲ ನಾನು ಇಡೀ ವಾರ ನನಗೆ ಶುಕ್ರವಾರ ಇಲ್ಲ ಶನಿವಾರ ಇಲ್ಲ, ಎಲ್ಲ ದಿನ ಸಹ ಒಂದೇ. ಹಾಗೆ ನಾನು ಇವಳಿಗೇನು ಗೊತ್ತು, ಈ ಗೀತಾನಿಗೆ ಎಂತ ಗೊತ್ತಿಲ್ಲ. ಸ್ವಲ್ಪ ಕಷ್ಟ
ಕಷ್ಟವೇ, ಏನ್ ಮಾಡೋದು ಸ್ವಭಾವರೇ. ಪೀಕೆ ನೀವು ಯಾರು? ಸಬಕ, ನಾವು ಮಂಗಳೂರು. ಕುಡ್ಲದಾರ. ನೀ ಕುಡ್ಲದಾರ ಒಂದು ಲೈಕ್ ಬರ್ತಾರೆ ಇರ್ಬಾರ್ದು. ನಾನು ಪ್ಯೂರ್ ವೆಜ್. ಹೌದು, ಗೀತಾ ವೆಜ್ ಆಯ್ತಾ. ಪಿಕೆ ಐಡಿ ಯಾರು? ಬೆಂಗಳೂರಲ್ಲಿ. ನಾನು ದುಬೈ. ಹೌದು, ಇಲ್ಲಿ ಗೀತಾ ದುಬೈಯಲ್ಲಿ ಇದ್ದಲ್ಲ, ಬರ್ಲಿಕ್ಕೆ ಬಿಡುದಿಲ್ಲ ಅವಳನ್ನಲ್ಲಿ. ಅಲ್ಲಿ ಬೆಟ್ಟ ಉಂಟಲ್ಲ, ಹಾಗೆ ದುಬೈ ಅವಳನ್ನಲ್ಲಿ ಬಿಟ್ಟು ಅವರ ಮನೆಯವರೆಲ್ಲ ಓಡಿ ಬಂದಿದ್ದಾರೆ. ನಾನು ಲಂಡನ್. ನಾನು ನಂದು ಗೊತ್ತಿಲ್ಲಲ್ಲ ನಿಮ್ಗೆ ಎಲ್ಲಿದ್ದೇನೆ ಅಂತ ಹೇಳಿ. ಹೇಳುದಿಲ್ಲ, ಬೇಡ. ಹೇಳಿದ್ರೆ ಗೊತ್ತಾಗ್ತದೆ. ಇವಳು ಗೀತಾ ಓಡಿ ಬರ್ತಾಳೆ, ಅವಳಿಗೆ ಹತ್ತಿರ ನಾನಲ್ಲಿ ದುಬೈಯಲ್ಲಿ. ದುಬೈದ ಹಿಂದಿನ ರೋಡ್ ಉಂಟಲ್ಲ, ಅದು ಅದರಲ್ಲಿ ಸರ್ತ ಹೋದ್ರೆ ನಾವೇ ಬಗ್ಗೆ ಇವರ ಗೀತಾ ಪೊಲಲಿ ಬೈರಜ್ಜ ಹಿಂಗ್ ಪೊಲಲಿ ಬೈರಲ್ಲ ರಂಜಿ. ಹಾಯ್. ಡಾಕ್ಟರ್ ಪೂರ ಇತ್ತೆ ಬರ್ಪುಂಡು ಮಾರ್ರೆ, ಇತ್ತೆ ಪುರುಷರೊಂದು ಮಗುಲಿ ಎಲ್ಲ ಮೊನ್ನೆ ಸಂಡೆ ಆಡಾಡು ಹೆಂಗ್ ಸುವರ್ಣಗೆಡ್ಡೆ ಅತ್ತು ಮಶ್ರೂಮ್ ಸೋಪಾ ಕರಂದಾಜೆ ನಿಮ್ಮೂರು. ಅವರೇ ಹಣ ಹಾಕುದು, 2,000 ಹಾಕ್ತಾರಲ್ಲ ಅದು ಶೋಭನೆ. ನಮ್ದೇ ಫ್ರೀ. ಅದು 2,000 ತಿಂಗಳಿಗೆ ಹಾಕ್ತಾರಲ್ಲ ಹೆಂಗಸರಿಗೆಲ್ಲ, ಮಹಿಳೆಯರಿಗೆ, ಅದು ಅವಳೇ ಹಾಕುದು. ಅದರಲ್ಲಿ ಸತ್ತ ಹೋದ್ರೆ ನೀವೇ ಅಲ್ವಾ, ಇದರಲ್ಲಿ ಹೋದ್ರೆ ಯಾರು ಹೋಗುದು? ನಿನ್ನ ಹಿಂದ ರೋಡಲ್ಲಿ ಸತ್ತ ಹೋದ್ರೆ ನಾನು ಹೋಗುದಲ್ಲಿ. ಹೌದಾ? ಹೌದು. ನಿಮ್ಮ ನೇಮ್ ಯಾರ್ದು? ಪಿ ಕೆ ಅವರದು ನಿಮ್ದು ಸ್ವಂತ ನೇಮ್ ಹೆಸರೆಂತ ಅಂತ ಕೇಳುದಾಯ್ತಾ. ಅವಳಿಗೆ ಬರುದಿಲ್ಲ ಭಾಷೆ ಎಲ್ಲ, ಅದಕ್ಕೆ ನಾನು ನಿಮಗೆ ಸ್ವಲ್ಪ ಹೇಳಿಕೊಡ್ತೇನೆ. ಎಂತ, ಎಲ್ಲಿ ಊರು ನಿಮ್ಮದು? ಈಗ ಅಮೆರಿಕದ ನಿಪ್ಪುನತ ಪುಂಜುವೆ ಏ ಅಮೆರಿಕದ ಒಂಚೂರು ಕರ ಕಂಡಡು ಕಾರ್ಕಳ ಐಡಿ ನ್ಯೂಸ್ ಮತ್ತೆ ಟಿವಿ. ಎಂತಾಗಿದೆಯಾ? ಡೊಂಕು ಡೊಂಕು ಹೋದ್ರೆ ಡೊಂಕು ಡೊಂಕು ಹೋದ್ರೆ ಶೋಭನ. ಹೀಗೆ ನಿಮ್ಮ ನೇಮು ಹರ್ಷನಾ? ಹರ್ಷಾಗ ಬಂದು ಹೋಗುದಲ್ಲ ಮೌನ ಜಂಪಿಂಗ್. ಅದು ಜಂಪಿಂಗ್ ಜಪಾನ್, ಜಂಪಿಂಗ್ ಜಪಾನ್. ಕಾವ್ಯ ಅಮ್ಮ ನೆಂದಿದೆನಾ? ಪ್ರಶಾಂತ್. ಹೌದಾ? ನಾನು ಒಣಸಿ ಬಂದಿದ್ದು ಮಾರ್ರೆ. ಒಂಜಿ ವಾರ ಉಂಡು ನೈಟ್ ಒನಸುಜಿ ಫುಲ್ ಡೈಟಿಂಗ್. ಡೈಟ್ ಆತನ ಮಾರ ಅಂತೆ, ಫುಲ್ ಸಪ್ರಾತೆ, ಫುಲ್ ಸಪ್ರಾತೆ ನನ್ನದಾದ ಕೂಡಕ ತಿನಿ ಕಂಡ್ರೋ. ಇಬ್ಬರೇ ಇರೋದಿಲ್ಲ ಇವೆಲ್ಲೆಲ್ಲ ಹೋದ್ರು. ಏನ್ ಮಾಡೋದು? ನೀವು ಎಲ್ಲ ಪೆಟ್ಟು ಮಾಡೋದಕ್ಕೆ ಹೋಗಿ ನಾನು ನೋಡ್ತೀನಿ. ಪೆಟ್ಟು ಎಲ್ಲಿ ಉಂಟು? ಪೆಟ್ಟಿದ್ರೆ ಹೋಗ್ತೇನೆ, ಹೇಳಿ ಎಲ್ಲಿ ಉಂಟು ಪೆಟ್ಟು. ನಾನು ಮೊದ್ಲು ಹೋಗ್ತೇನೆ, ಯಾಕಂದ್ರೆ ನಂಗೆ ಹೋಗ್ಬೇಕು ಮೊದ್ಲು. ನನ್ನಿಂದ ಜನ ಬರ್ತಾರೆ ನಾನು ಹೋದ್ರೆ. ಗೀತಾ ಬರ್ತಾಳೆ, ಸೋಮ ಬರ್ತಾಳೆ, ಮೌನ ಬರ್ತಾರೆ, ಎಲ್ಲರಿದ್ದಾರೆ. ಬಾಯ್, ಗುಡ್ ನೈಟ್. ಗೀತಾ ಅಲಿಗಡೆ ಗೊತ್ತಾಡು ಪತ್ತಾಡು ಲೇಟ್ ಆಡ್ ನಂಚ ಬೇಗ ಬಲಿ.
ಮನೆಯಲ್ಲಿ ಸಿಲಿಂಡರ್ಗೆ ಬೆಂಕಿ ಹತ್ತುಕೊಂಡಿತ್ತು ಇತ್ತಂತೆ. ಅದಕ್ಕೆ ಏನೋ ಕೇಳ್ತಾ ಇದ್ದೆ. ಓ ಹೌದಾ. ದೇವಾ. ಹೌದು ಶೋಭಕ್ಕ ಅವರೇ. ಅದು ಶೋಭಕ್ಕ ಅಲ್ಲ. ಮೌನ ಮೌನ. ಎಂತ ಅಂತ ಗೊತ್ತಿಲ್ಲ, ಹಸಿವಾಗ್ತಾ ಉಂಟಾ, ನಾನು ಅದೆಂತದ ಕುಡಿತೇನೆ ಅಲ್ವಾ, ತುಂಬಾ ಹೊಟ್ಟೆ ಹಸಿವು. ಎಬ್ರಿ. ಯಾರು ಎಬ್ರಿ? ಇದ್ಯಾರು? ಇದೊಂದು ಪಿ ಕೆ ಯಾರು, ಇದ್ಯಾರು? ವರ್ಷಾ. ಅಯ್ಯೋ ಭಾರತಿ, ನಿಜವಾಗಿ ಹೇಳಿದ್ದು. ಈಗ ಅಜ್ಜಿ ಊರಿಂದ ಕರೆ ಬಂದಿತ್ತು. ಹೌದಾ, ಎಂತಾಗಿದೆ ಅಂತೆ? ಏನಾಯ್ತು ಮೌನ? ಹಾಯ್ ಮಿಸ್ಟರ್ ಹರ್ಷ. ಪಿ ಕೆ ಲೈಕ್ ಕೊಡಿ. ಯಾನು ಬಿ ಸಿ ಲಕ್ಷ್ಮಿ ನಡೆ ಪೋಪೆ ಬಾಯ್. ಬಿ ಸಿ ಲಕ್ಷ್ಮಿ. ಓಹೋಹೋ, ಫ್ರೆಂಡ್ ಆತಲ್ಲ. ಸದ್ಯಕ್ಕೆ ಏನಾಗಿಲ್ಲ ಶೋಭಕ್ಕ. ಹೌದಾ, ದೇವರು ಒಂದು ಇದ್ದಾರೆ ಅಂತ ಗೊತ್ತಾಯ್ತಲ್ಲ ಶೋಭಕ್ಕ. ಅಲ್ಲವಾ, ಗೀತಾ, ನೀನ್ ಅಲ್ಲಿಗೆ ಅಲ್ಲೇ ಇರುದಂತ, ಅದಕ್ಕೆ ನೀನ್ ಹೇಳುದು ಮೊನ್ನೆಯಿಂದ ನೀನ್ ಬರೋದಿಲ್ಲ ನೀವಿಲ್ಲ ಅಂತ ಹೇಳಿ. ನಿಂಗೆ ಹೊಡಿಬೇಕಾ ಗೀತನಿಗೆ? ಹರ್ಷ ವನಸ್ಸು. ಹರ್ಷ ವನಸ್ಸು ವನಸ್ಸು ವನಸ್ಸು. ಕೊಂಚ ಸುರೂಕು ಬಲಿಪುಂಡು ಪೆಟ್ಟುಗು. ಬೆಳಿಗ್ಗೆ ಪಾಲೆ ಕಟ್ಟೊಂದು ಅಂಚೆಜ್ಜ ಪಾಲೆ ಕಟ್ಟರೆ ಹೆಚ್ಚಿ ಅಕುಲು ಪಾಲೆ ಕಟ್ಟೋಡು ಎಂಗುಲು ಪೋನಾಗ ಮೌನ ಕಜಿಪುದದ ಏನಿದು ಎಂಕ ಎಂಕ ಮಸ್ತ್ ಲೈಕ್ ಕೊರಿಯರಾ ಮೌನ ಮೌನವು ಚೆನ್ನ ಮಾತಲು ಚೆನ್ನ ನಗುವಾಗಲಿ ನಿಲ್ಲು ಚೆನ್ನ ನನಗೆ ಬರುದಿಲ್ಲ ಆಯ್ತಾ ಹಾಡು. ಇನ್ನೊಂದು ಮೊಬೈಲ್ ಇರಬೇಕಿತ್ತು ನನ್ನ ಕೈಯಲ್ಲಿ. ಯಾನ್ಲ ಬರ್ಪೆ ಗೀತಕ್ಕ ಬೀಸಿ ಲೈಬ್ಗು ಯವಾ ಮೊಗುಲ್ ತೂಲಗೆಯ ಮೊಗಲಿನ್ ಬಿಡಪಿಯ ಸೋಬ ಮೊಗುಲ್ ಬೊಡ್ಚಿನ ರಕ್ಕ ಅಂಗಡಿ ಪೂಪುಡಿಗೆ ಎನ್ನವನ್ನ ಸಾಂಡ್ ಸೋಬಕ್ಕ ಪ್ಯೂರ್ ವೆಜ್ಜಿ. ಏನು ವರ್ಷ ಪ್ಯೂರ್ ವೆಜ್ಜಿಗೆ. ನೀವು ಯಾಕೆ ಪ್ಯೂರ್ ವೆಜ್? ರೀಸನ್? ನೀವು ಯಾಕೆ ಪ್ಯೂರ್ ವೆಜ್? ಕೋಲರ್ ಮಾರ ತುವರೆಗೂ ಇದ್ದರು ಓ ಜೆ ಜೇಕೆ ಗೋಪಾಲ್ ಕೃಷ್ಣ ಬತ್ತೇರು ಆತ ಅಂದು ಗೋಪಾಲ ಕೃಷ್ಣ ಯಾನ್ ಮೂಲೆ ಉಳ್ಳಿ ಶೋಭಾ ಹರಿ ಓಂ. ಮೌನ ಇವತ್ತು ಏನ್ ತಿಂಡಿ ತಿಂದೆ? ಅವರಿಗೆ ಹುಚ್ಚು ಸೋಪಕ್ಕ. ಲೈಕ್ ಡನ್, ಥ್ಯಾಂಕ್ ಯು. ಇರು ಒಳ್ಳೆದೇ ಜೇಕೆ ಸುದ್ದಿ ಹೆಚ್ಚಿರ್ನ ಚಪಾತಿ ಸರ್ ನಿಮ್ದು. ಮೌನಿ ಹರಿ ಓಂ. ಒಕ್ಕಡೆ ಅನ್ಕೋಪಜ್ಜಿ ಅಲ್ವಲ ಇವಾಗಾಲ ಕೈ ಕುಯಿ ಪನ್ಪ ಊಟ ನನ್ನಿಷ್ಟ. ನನ್ನಿಷ್ಟ ಹೌದು. ನನ್ನ ದಾದ ಓಡು ಸುದೇಕ್ ದಾದ್ಗೊಂಡು ಮಾಲೆ ಒಳ್ಳೆದು ಪೋಂಡು ನನ್ನ ದಾದ ಓಡು ತೋರಾಟು ಅದೇ ಫುಲ್ ಬಿಸಿ ಅಂದೆ ಅವೇ ಬೈಜಾರು. ಹರಿ ಓಂ. ನಿಜ ಅಲ್ವಾ ಭಾರತಕ್ಕ ಊಟ ನನ್ನ ಇಷ್ಟ ಅಲ್ವಾ? ಹೌದು.
ಏನ್ ಬೇಕಾದ್ರೂ ತಿನ್ಬೋದು, ಅದು ನಮ್ಮ ಇಷ್ಟ. ಅದಕ್ಕೆ ಕೇಳಲಿಕ್ಕೆ ಯಾರಿಲ್ಲ. ಕರೆಕ್ಟ್. ಅಯ್ಯೋ, ನಿಮ್ಮ ಇಷ್ಟವೇ ಏನಾದರೂ ಮಾಡಿ ನಮಗೇನು. ಹೌದು, ಎಂತ ಬೇಕಾದ್ರೂ ಮಾಡ್ಲಿ ಅಲ್ಲ, ತಿನ್ನೋದು ನಮ್ಮ ಇಷ್ಟ. ತಿನ್ನದೇ ಕೇಳಲ್ಲ ಹರ್ಷ. ಹೌದು, ತಿನ್ನದು ಕೇಳುದಿಲ್ಲ. ನಾಯಿ ಆದರೂ ತಿನ್ನಬಹುದು, ಅದು ನಿಮ್ಮ ಇಷ್ಟ ಹರ್ಷ. ಹೌದು. ಸೊಬಕ. ಇದು ಬಯಲು. ಹೂ. ಮೌನ. ನಿಂಗೆ ಜಗ್ಗಿ ಜಾಸ್ತಿ. ಅರ್ಜುನ್. ಅರ್ಜುನ್ ಊಟ ಆಯ್ತಾ? ನಮ್ದು ಊಟ ಆಯ್ತು, ನಿಮ್ದು ಆಯ್ತಾ ಊಟ ಅರ್ಜುನ್ ಅವ್ರೆ? ಕೊಂಚವೇ ಬಾಯ್. ಜಕ್ಕೆ. ಬಾಯ್ ಬಾಯ್ ಮೂರ್ತಿ. ఏం చెప్పే మీరు చెప్పే చెప్పులే చెప్పులే యాన నన్నెత్తవంత పడ్డ కరెంటు ఉన్కాల తుపిను ఉన్కుసి ಏನ చెప్పు ಇತ್ ರಾತ್ರಿ ಗುಂಡ್ರಲ್ಲ ನಿಮ್ಮನ್ನು ಅಧಿಕ ಪ್ರಸಂಗ ನಿಮಗೆ ವಿಷಯಕ್ಕೆ ಬಂದರೆ ಕೇಳಿ ನಾನು ಇನ್ನು ಮೇಲೆ ನಿಮ್ಮದು ಅದಕ್ಕೆ ನಿಮ್ಮ ವಿಷಯಕ್ಕೆ ಬಂದರೆ ಕೇಳಿ ಇನ್ನು ಮೇಲೆ ಯಾಕೆ ಏನಾಯ್ತು చెప్పు ಅದು చెప్పೆಗೆ చెప్పೆ ಅಲ್ಲ ಅದು ಜಕ್ಕೆ ಮೌನ ಸೊಬಕ ಎಂತವಾ ಜಗಳ ಬೇಡ ಆಯ್ತಾ ಜಗಳ ಬೇಡ ಹೊಡಿಲಿಕ್ಕಿದ್ರೆ ಆಚೆ ಹೋಗಿ ಹೊಡಿ ಪೆಟ್ಟು ಮಾಡ್ಲಿಕ್ಕೆ ಉಂಟಾ ಬಾಯಿ ಬರತ್ತಕ್ಕ ಗುಡ್ ನೈಟ್ ಹೋಗುದ ಮೌನ ಗಂಟೆ 10 ಕಾಲ ಆಯ್ತು ಇಲ್ಲದ್ರೂ ಕೂಡ ಮಲಗುದಾ ಮಗನಿಗೆ ನಿದ್ದೆ ಬರ್ತಾ ಉಂಟು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಕ್ಕ ಅವರಿಗೆ ಅರ್ಥ ಆಗಿಲ್ಲ ಅದು ಯಾರಿಗೆ ಮೌನನಿಗೆ ಅರ್ಥ ಆಗ್ಲಿಲ್ವಾ ಹೇಳಿದ್ದು ಇಟ್ಲೇನದ ಕಿರಿಕಿರಿ ನಿದ್ರೆಡು ಇಪ್ಪುದಾಗ ಮಾತು ಈ ಕೆಮಿಗೆ ಬರ್ತಿದ್ದು ಜಪ್ಪಲೆ ಓಕೆ ಬಾಯ್ ಸೊಬಕ ಆಮೇಲೆ ಬನ್ನಿ ಅಕ್ಕ ಓಕೆ ಓಕೆ ಆಯ್ತು ಹಾಗಾದ್ರೆ ನಾನು ಕೂಡ ಹೊರಡುತ್ತೇನೆ
ಸಹ ಕೆಲಸದ ಸ್ವಲ್ಪ ಬಾಯಲ್ಲಿ ಸಹ ಊಟ ಮಾಡಿ ಮಲಗಿದ ಬುದ್ಧಿ ಗುಡ್ ನೈಟ್ ಅವೇ ಹರ್ಷಶೆಟ್ಟಿ ಗುಡ್ ನೈಟ್ ಮೌನ ಗುಡ್ ನೈಟ್ ಶೋಭಾ ಗುಡ್ ನೈಟ್ ಪುಂಜವೇ ಮಂಡೇ ಗುಟ್ಟಿಬಾಡು ಒಂಜಿ ವನಸ್ಸು ಮಲ್ಪರೆಲ ಬುಡ್ಪುಜೆ ನೀರು ಒಂಜಿ ಉನಚ್ಚಿ ರಡ್ಡುಲ್ಲೆ ಒಂಜಿತ್ತೆ ಉಳ್ಳೆ ಕೊಂಚ ಪಕ್ಕ ಉಳ್ಳೆ ರಡ್ಡು ಸರಿ ಆಪುಂಡು ಈತ ಬೇಗ ಒಂಜಿ ಒಂಜಿ ಉನಚ್ಚಿ ಗುಡ್ ನೈಟ್ ಗುಡ್ ನೈಟ್ ಚಿಪ್ಪುನಿ ಕರೆಗುತ್ತುನಿ ಜಾಸ್ತಿ ಅದೇ ಗೊತ್ತಿಜ್ಜಿ ಏನ ಲೈವ್ ಟೈಮಿಂಗ್ ಚೇಂಜ್ ಮಾಡ್ಬೇಕನ ಅದೊಪ್ಪುನ ಮಧ್ಯಾಹ್ನ ಬರ್ತನೆ ಎಂಚ ನಮ್ಮ ಪೋನಾನಗ ಬರ್ರೆ ಜಾನ್ ಲೈವ್ಗೆ ಗೊತ್ತಿಜ್ಜಿ ಚೆನ್ನಾಗಿ ಪಾಟ್ ரெண்டு வீடியோ ரெண்டு ಶಾರ್ಟ್ ವಿಡಿಯೋ ಉಂಟು ಪಾಟ್ ಎಲ್ಲ ಕಾಂಡೆ ಕೊಂಚ ಎನರ್ಜಿ ಕಾಂಡೆ ರೆಡಿ ನಡು ಬರ್ಚಿನ್ ಇಡಿಗೆ ಲೈವ್ ತುದೇ ಬಂಜಿ ಬಿಲ್ಲಾಂಡೆ ಅಂಚದಾಲಿಜ್ಜಿ ಜಾಸ್ತಿ ಕುಜ್ಜ ಮಧ್ಯಾಹ್ನ ಮಾತ್ರ ಉಂಟು ರಾತ್ರಿ ರಾಗಿದ ರೊಟ್ಟಿ ಇಲ್ಲ ಮುಂಜ ಅವಿನ ಪಾತಿಂತ ಓಕೆ ಅಂಜನ ಪೀಕೆ ಏನು ಹೆಣ್ಣು ಮನ್ಪೆ ಗಂಟೆ ಬರ್ತಾರಂಡು ಪೂರ್ತಿ ಶೋಭಾ ಆಶಾ ಮೌನ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಲೈವ್ ಎಂಡ್ ಮಾಡ್ತೀನಿ.